ಆಡುತ್ತ ಬಾರೋ ಗಣೇಶ ಆಡುತ್ತ ಬಾರೋ ಗಣೇಶ. ಆತ್ಮೀಯ ಬಂಧುಗಳೇ, ಇವತ್ತು ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಮುಂತಾದ ಕಾರ್ಯಕ್ರಮಗಳು ವಿಶ್ವಾದ್ಯಂತ ಪ್ರಚಲಿತದಲ್ಲಿವೆ. ಹಾಗೆ ಪುತ್ತೂರಿನಲ್ಲಿ ಈಗಾಗಲೇ ನಾವು ಒಂದು ಸಮಿತಿಯನ್ನು 2012ರಲ್ಲಿ ರಚಿಸಿಕೊಂಡು 2 ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದು ತಮಗೆ ನೆನಪಿರ್ಬೋದು. 2012 ಮತ್ತು 2016ರಲ್ಲಿ ಸುದಾನ ದೇವಾಲಯದ ವಠಾರದಲ್ಲಿ ಮಾಡಿದಂಥ ಅದ್ಭುತವಾದಂಥ ಕಾರ್ಯಕ್ರಮಗಳು. ಇವತ್ತು ಇನ್ನೊಂದು 3ನೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ಮೋಹನ್ ಆಳ್ವ ಅವರು ಯೋಚಿಸಿಕೊಂಡು ಇವತ್ತು ಈ ಸಭೆಯನ್ನು ಇಲ್ಲಿ ಕರೆಯಲಾಗಿದೆ. ಇವತ್ತು ಈಗಾಗಲೇ ಪ್ರಸ್ತಾವಿತ ಆಗಿದಾಗೆ ನಿಮಗೆ ಗೊತ್ತಿರುವ ಹಾಗೆ ಆಳ್ವಾಸ್ ಸಂಸ್ಥೆ ಆಳ್ವಾಸ್ ನುಡಿಸಿರಿ ಎಂಬ ಹೆಸರಿನಲ್ಲಿ 17 ಆಳ್ವಾಸ್ ನುಡಿಸಿರಿಯನ್ನು ಮಾಡಿತು. ಆಳ್ವಾಸ್ ವಿರಾಸತ್ ಎಂಬುದು 30 ಬಾರಿ ಆಳ್ವಾಸ್ ವಿರಾಸತ್ತನ್ನು ನಾವು ಮಾಡಿದೆವು. ಇದರ ನಡುವಿನಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ವಿಶ್ವಮಟ್ಟದಲ್ಲಿ ಮಾಡಬೇಕು ಅಂತೇಳಿ ವಿಶ್ವ ನುಡಿಸಿರಿ ವಿರಾಸತ್ತನ್ನು ನಾವು 2012ರಲ್ಲಿ ಮಾಡಿದೆವು. ಇಂಥ ಸಂದರ್ಭದಲ್ಲಿ ನಾವು ಇದು ಕೇವಲ ಒಂದು ಮೂಡುಬಿದಿರೆಗೆ ಸೀಮಿತವಾಗಿರಬಾರ್ದು, ಇದರ ಉದ್ದೇಶ ಇದು ಇಡೀ ರಾಷ್ಟ್ರದಲ್ಲಿ ಪ್ರಸರಿಸಬೇಕು ಎಂಬುದನ್ನು ಆಲೋಚನೆ ಮಾಡಿದೆವು. ಯಾಕೆಂತೇಳಿದರೆ ಅದು ಎರಡೂ ಕೂಡ ಒಂದು ಊರಿನಲ್ಲಿ ಪ್ರಾರಂಭ ಆದದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಆಗಿತ್ತು. ಇಂಥ ಸಂದರ್ಭದಲ್ಲಿ ನಾವು ಅಲ್ಲಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕಗಳೆಂತೂ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಹೊರದೇಶದಲ್ಲೂ ಕೂಡ 88 ಘಟಕಗಳನ್ನು ನಾವು ಮಾಡಿದೆವು. ಮಾಡಿ 88 ಘಟಕಗಳಿಗೂ ಹೋಗಿ ಆ ವರ್ಷ ನಾವು ನಮ್ಮ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಭಾಳಷ್ಟು ಜನರ ಮನ್ನಣೆಯನ್ನು ಪಡೆದೆವು. ಆಮೇಲೆ ಪ್ರತಿ ವರ್ಷವೂ ಕೂಡ ನಾವು ಒಂದು 40-50 ಕಡೆಗೆ ವರ್ಷದಲ್ಲಿ ಹೋಗಿಕೊಂಡು ನಮ್ಮ ವಿದ್ಯಾರ್ಥಿಗಳು ಹೋಗಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆವು. ಆ ಪ್ರಯುಕ್ತ ಇಲ್ಲೂ ಕೂಡ 2012ರಲ್ಲಿ ಇಲ್ಲಿ ಬಹಳಷ್ಟು ಹಿರಿಯರು, ಅದರಲ್ಲಿ ಬಹಳ ಮುಖ್ಯವಾಗಿ ಪುರಂದರ ಭಟ್ರು ಇರ್ಬೋದು, ಸವಣೂರು ಸೀತಾರಾಮರಯ್ಯವರು ಇರ್ಬೋದು, ಇವತ್ತು ಐತಪ್ಪ ನಾಯಕರು ಇರ್ಬೋದು, ಮತ್ತು ಸುಧಾನ ಸಂಸ್ಥೆಯ ವಿಜಯ ಹಾರ್ವಿಂಡ್ರವರಂಥ ಹಿರಿಯರೆಲ್ಲ ಸೇರಿಕೊಂಡು ಪ್ರಾರಂಭದಲ್ಲಿ ಈ ಒಂದು ಘಟಕವನ್ನು ಇಲ್ಲಿ ಮಾಡಿ 2012ರಲ್ಲಿ ಮತ್ತು 2016ರಲ್ಲಿ 2 ಕಾರ್ಯಕ್ರಮಗಳನ್ನು ಇಲ್ಲಿ ಸುಧಾನದ ಆವರಣದಲ್ಲಿ ಮಾಡಿದ್ದೆವು. ಆಮೇಲೆ ಹಲವಾರು ಬಾರಿ ಇಲ್ಲಿಯ ಆಸಕ್ತರು ನನಗೆ ತಿಳಿಸ್ತಾ ಇದ್ದರು, ಆದರೆ ಸಮಯ ಕೂಡಿ ಬರಲಿಲ್ಲ. ಈಗ 10 ವರ್ಷದ ಮೇಲೆ ಪುನೊಮ್ಮೆ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ಈ ಒಂದು ಪುತ್ತೂರಿನಲ್ಲಿ ಮಾಡುವಂತ ಹೇಳಿದರೆ ನನಗೆ ಭಾಳ ಸಂತೋಷವನ್ನು ಕೊಡ್ತಾ ಇದೆ. ಎಂದೂ ತಾವುಗಳು ತಪ್ಪು ತಿಳ್ಕೋಬಾರ್ದು. ಏನಪ್ಪ ಇದೊಂದು ಆಳ್ವಾಸ್ ಸಂಸ್ಥೆ, ಇದೊಂದು ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ, ಯಾತಕ್ಕಾಗಿ ಪುತ್ತೂರಿಗೆ ಬರ್ತಾ ಇದ್ದಾರೆ, ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಎಂಬುದರ ಬಗ್ಗೆ ಯಾರೂ ತಪ್ಪು ತಿಳ್ಕೋಬಾರ್ದು. ಇದರ ಹಿಂದೆ ಬಹಳ ಒಳ್ಳೆಯ ಸದುದ್ದೇಶ ಇದೆ. ಇದು ಎಂದೂ ನಾವು ಒಂದು ಸ್ಪರ್ಧೆಗಾಗಿ ಅಥವಾ ನಮ್ಮ ಸಂಸ್ಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಆಗಿ ಈ ಒಂದು ವ್ಯಾಪಾರಕ್ಕಾಗಿ ನಾವು ಎಂದೂ ಈ ಊರಿಗೆ ಬರೋದಲ್ಲ. ಎಲ್ಲೂ ನಾನು ಹಾಗೆ ಹೋಗುವಂಥ ಪ್ರಶ್ನೆ ಇಲ್ಲ. ಇದು ಕೇವಲ ನಮ್ಮನ್ನು ಬೇರೆ ಬೇರೆ ಸಮುದಾಯ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮದವರು, ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಇಡೀ ದೇಶೀಯವಾದಂಥ ಸಂಸ್ಕೃತಿಯನ್ನು ಒಂದು ಬಿತ್ತರಿಸುವ ಮತ್ತು ಒಟ್ಟು ಮಾಡುವಂಥ ಒಂದು ಕೆಲಸವನ್ನು ಮಾತ್ರ, ಪ್ರೀತಿಯಿಂದ ಬೆಸೆಯುವ ಕೆಲಸ ಮಾತ್ರ ನಾವು ಮಾಡೋದು. ಇದಕ್ಕಾಗಿಯೇ ಈ ಪರ್ಯಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ಸ್ವಲ್ಪ ಉಲ್ಲೇಖ ಮಾಡ್ತೇನೆ. ಯಾಕಂತೇಳಿದರೆ ಈ ನಮ್ಮ ದೇಶದ ಎಂಥ ಸಂಪತ್ತಿದೆ ಎಂಬುದನ್ನು ನಾವು ಗಮನಿಸುವ. ಹಲವಾರು ಸಂಪತ್ತುಗಳಿದ್ದರೂ ಕೂಡ ಭಾಳ ಪ್ರಮುಖವಾದ ನಮ್ಮ ಜಾಗತಿಕ ಮಟ್ಟದ ಒಂದು ಸಂಪತ್ತು ನಮ್ಮ ಮಾನವ ಸಂಪತ್ತು. 144 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ
ಇವತ್ತು ನಮ್ಮಷ್ಟು ಜನಸಂಖ್ಯೆ ಇರುವಂಥ ದೇಶ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಇವತ್ತು ನಮ್ಮನ್ನು ಆಳಿದಂಥ ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಇವತ್ತೊಂದು 6.5 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ನಮ್ಮದು ಇವತ್ತು 144 ಕೋಟಿ ಜನಸಂಖ್ಯೆ. ಬಹಳ ಮುಖ್ಯವಾಗಿ ಈ ಸಂಪತ್ತಿನಲ್ಲಿ ಬಹಳ ಮುಖ್ಯವಾಗಿ ಇರುವುದೇ ಯುವ ಸಂಪತ್ತು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಯುವ ಸಂಪತ್ತು ಇವತ್ತು ಬಹಳಷ್ಟು ನಾಶವಾಗ್ತಾ ಇದೆ, ಯುವ ಸಂಪತ್ತಿನ ಕೊರತೆ ಆಗ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಇವತ್ತು 1 ವರ್ಷದಿಂದ 25 ವರ್ಷದ ನಡುವಿನಲ್ಲಿ 52 ಕೋಟಿ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಒಂದು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ. 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ 39 ಕೋಟಿ. ಇನ್ನು ಒಂದು ಪದವಿ ಶಿಕ್ಷಣವನ್ನು ಮಾಡುವಂಥ 1500 ಯೂನಿವರ್ಸಿಟಿಗಳಲ್ಲಿ ಒಂದು 12 ಕೋಟಿಯಷ್ಟು ಮಕ್ಕಳು ಇವತ್ತು ನಮ್ಮಲ್ಲಿ ಇದ್ದಾರೆ. ಇಂಥ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲಿದೆ ಹೇಳಿ? ಇಂಥ ಯುವ ಸಂಪತ್ತನ್ನು ನಾವು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟುಕೊಂಡು ಸಂಸ್ಕಾರ ಕೊಟ್ಟುಕೊಂಡು ಈ ದೇಶದ ಬಹಳ ದೊಡ್ಡ ಸಂಪತ್ತಾಗಿ ಬೆಳೀಲಿಕ್ಕೆ ನಮ್ಮ ಕೈಲಾದ ಕೆಲಸವನ್ನು ನಾವೆಲ್ಲರೂ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿರ್ಬೋದು, ನಾವೆಲ್ಲರೂ ನಾಡುಗಳು ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು, ಇವರನ್ನೆಲ್ಲರನ್ನೂ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಕಾಲಕಾಲದಲ್ಲಿ ಕೊಡಬೇಕಾದಂಥ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣವನ್ನು ಕೊಡ್ತಾ ಅದರ ಜೊತೆಯಲ್ಲಿ ಕೇವಲ ಪಠ್ಯ ಮಾತ್ರ ಅಲ್ಲ, ಪಠ್ಯೇತರವಾಗಿ ಭಾಳ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಈಚೆಯಿಂದ ವಿದ್ಯೆ ಬುದ್ಧಿ, ಆಚೆಯಿಂದ ಸುಂದರವಾದಂಥ ಮನಸ್ಸನ್ನು ನಾವು ಕಟ್ಟಿದರೆ ಆ ಮಕ್ಕಳು ಈ ದೇಶದ ಭಾಳ ದೊಡ್ಡ ಸಂಪತ್ತಾಗಬೇಕು. ಆದರೆ ಇದು ಎಲ್ಲಿಂದ ನಡಿಬೇಕು? ಈ ಮನಸ್ಸು ಎಂಬುದು ಆ ಮೇಲೆ ಹೋಗಿ ನಾವು ಮಾರ್ಕೆಟ್ನಲ್ಲಿ ಕೋಟಿ ಕೋಟಿ ಕೊಟ್ಟರೂ ಆ ಮನಸ್ಸು ಮತ್ತೆ ಸಿಕ್ಕುವುದಿಲ್ಲ. ಇದೆಲ್ಲವನ್ನೂ ಬಾಲ್ಯಾವಸ್ಥೆಯಲ್ಲಿ, ಪ್ರೌಢಾವಸ್ಥೆಯಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನಾವು ಹಂತ ಹಂತವಾಗಿ ಕಟ್ಟಿಕೊಂಡು ಹೋಗಬೇಕು. ಈ ದೃಷ್ಟಿಯಲ್ಲಿ ತಂದೆ ತಾಯಿಗಳು, ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಎಂಬುದರಲ್ಲಿ ಅವರಿಗೆ ಸರಿಯಾಗಿ ಸ್ಪಷ್ಟತೆ ಇಲ್ಲದೆ ಸೋತು ಹೋಗಿರ್ಬೋದು. ಆದರೆ ಎಂದೂ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂಸ್ಥೆಗಳು ಎಂದೂ ಇದನ್ನು ಸೋಲಬಾರದು. ಈ ದೃಷ್ಟಿಯಲ್ಲಿ ನಮ್ಮ ಆಳುವ ಸಂಸ್ಥೆ ಎಂಬುದು ನಾವು ಇದರ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮ ಸಂಸ್ಥೆ ಒಳಗೆ 22,000 ಮಕ್ಕಳು ಇರುವಂಥ ನಮ್ಮ ಒಂದು ಕೇಂದ್ರ. ಇದರಲ್ಲಿ 20,000 ಮಕ್ಕಳು ಹಾಸ್ಟೆಲ್ನಲ್ಲಿ ವಸತಿಯಲ್ಲಿ ಇರುವವರು. ಇಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಭಾಳಷ್ಟು ಗುರಿಯಾಗಿಟ್ಟುಕೊಂಡು ಅವರಿಗೆ ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸ, ಕಲಿಕೆಯ ಜೊತೆ ಬಹಳ ಮುಖ್ಯವಾಗಿ ಅವರಿಗೆ ಅಗತ್ಯ ಇರುವಂಥ ಒಂದು ಕ್ರೀಡಾ ಮನೋಭಾವವನ್ನು, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಒಂದು ಮಾಡುವಂಥ ಕ್ರೀಡೆಗೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಕೊಡುವಂಥ ಬಹಳ ಒಳ್ಳೆಯ ಸಂಸ್ಕಾರ ಕೊಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಒಟ್ಟಿಗೆ ಪಠ್ಯೇತರವಾದಂಥ ಚಟುವಟಿಕೆ, ಅದು NCC ಇರ್ಬೋದು, ಅದರಲ್ಲಿ ಆರ್ಮಿ ನೇವಲ್ ಏರ್ವಿಂಗ್ ಇರ್ಬೋದು, ಸ್ಕೌಟ್ ಆ್ಯಂಡ್ ಗೈಡ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಷಯದಲ್ಲಿ ಇವತ್ತು ಪಠ್ಯೇತರವಾದಂಥ ಚಟುವಟಿಕೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂಥ ನಮ್ಮ ಸಂಸ್ಥೆ. ಇದಕ್ಕಾಗಿ ಬಹಳಷ್ಟು ದತ್ತು ಸ್ವೀಕಾರಗಳನ್ನು ಮಾಡಿದೆವು. ಒಂದು ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು, ಕಲಿಕೆಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಐಕ್ಯ ಪವರ್ ಇರುವಂಥ ವಿದ್ಯಾರ್ಥಿಗಳನ್ನು ಅವರನ್ನು ತೆಗೆದುಕೊಂಡು ಅವರಿಗೆ ಬೇಕಾಗುವ ಕೇವಲ NCERT ಸಿಲೆಬಸ್ ಮಾತ್ರ ಅಲ್ಲ, ಪೂರಕವಾದಂಥ ಈ ಕಾಲದಲ್ಲಿ ಬರುವಂಥ ಎಕ್ಸಾಮ್ಗಳು, CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, IIT ಇರ್ಬೋದು, ಅಥವಾ CS ಗಳಿರ್ಬೋದು, ಅಥವಾ ಸಿವಿಲ್ ಸರ್ವಿಸ್ಗಳಿರ್ಬೋದು, ಇದನ್ನೆಲ್ಲ ತರಬೇತಿ ಕೊಡ್ತಾ ಒಂದು ರೀತಿಯಲ್ಲಿ ಭಾಳ ಒಳ್ಳೆಯ ಮಕ್ಕಳ ವರ್ಗವನ್ನು ಮಾಡುವ ಜೊತೆಯಲ್ಲಿ ಒಂದು ದತ್ತು ಸ್ವೀಕಾರ ಅದು. ಎರಡನೇದ್ದು, ಕ್ರೀಡೆಯಲ್ಲಿ ಅಪ್ರತಿಮ ಸಾಧಕರಾದಂಥ, ಅದು ಪುತ್ತೂರಿನಂಥ ಜಾಗದಲ್ಲಿ ನಾನು ಪ್ರಾರಂಭದಲ್ಲಿ ಎಷ್ಟು ಮಕ್ಕಳನ್ನು ಇಲ್ಲಿಂದ ನಾವು ಕೊಂಡೋಗಿದ್ದೆ ಅಂತೇಳಿ ಅದರ ಲೆಕ್ಕ ನನಗೇ ಗೊತ್ತು. ಇಂಥ ಒಂದು ಕ್ರೀಡೆಗೆ ಬಹಳ ಪ್ರಮುಖವಾಗಿ ಒತ್ತು ಕೊಡುವಂಥ ಇಂಥ ಪುತ್ತೂರು ಅಂಥ ಭಾಗದಿಂದಲೂ ಇವತ್ತು ಬಹಳಷ್ಟು ಸಾವಿರ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರಿಗೂ ಕೂಡ ಉಚಿತ ಶಿಕ್ಷಣದ ಒಟ್ಟಿಗೆ ಅವರಿಗೆ ಜಿಲ್ಲೆ, ರಾಜ್ಯ, ದೇಶ ಮತ್ತು ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡುವ ಹಾಗೆ ತರಬೇತಿ ಕೊಟ್ಟುಕೊಂಡು ಒಂದು ದತ್ತು ಸ್ವೀಕಾರವನ್ನು ಮಾಡಿದೆವು.
ಇದರ ಒಟ್ಟಿಗೆ ಸಾಂಸ್ಕೃತಿಕವಾಗಿಯೂ ಕೂಡ ಯಾರಿಗೆ ಒಲವಿದೆ ಶಾಸ್ತ್ರೀಯ ಮತ್ತು ಜಾನಪದದ ಕಲೆ ಅವರನ್ನೂ ಕೂಡ ಉಚಿತವಾಗಿ ಶಿಕ್ಷಣದಡಿಗೆ ತಂದು ಅವ್ರಿಗೂ ಕೂಡ ತರಬೇತಿಗಳನ್ನು ಕೊಟ್ಟುಕೊಂಡು ಅವರನ್ನೂ ಬೆಳೆಸ್ತಾ ಹೋದೆವು. ಅಂಗನ್ಯೂನ್ಯತೆ ಇದ್ದವರು ಇವತ್ತು ನಮ್ಮ ಇಡೀ ಪಾಪ್ಯುಲೇಷನ್ನಲ್ಲಿ 4% ಜನಗಳು ಅಂಗನ್ಯೂನ್ಯತೆ ಇದ್ದವರಿದ್ದಾರೆ. ಇಂಥ ಮಕ್ಕಳನ್ನು ಗುರುತಿಸಿಕೊಂಡು ಉಚಿತವಾದಂಥ ಶಿಕ್ಷಣದಡಿಗೆ ತಂದು ಅವರನ್ನು ಮುಖ್ಯವಾಹಿನಿಗೆ ಹೋಗುವ ಕೆಲಸ. ಇದರೊಟ್ಟಿಗೆ ಕನ್ನಡ ಮಾಧ್ಯಮ ಶಾಲೆ ಯಾವತ್ತೂ ಕನ್ನಡ ಎಂಬ ಮಾಧ್ಯಮದ ಶಾಲೆಗಳು ಸೋಲ್ತಾ ಹೋಗುವಾಗ ನಮ್ಮ ಒಂದು ಆದರ್ಶವಾದಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಂಪೂರ್ಣ 100ಕ್ಕೆ 100 ಉಚಿತ ಶಿಕ್ಷಣವನ್ನು ಮಾಡಿಕೊಂಡು ಇವತ್ತು ಒಂದು ರಾಜ್ಯದಲ್ಲೇ ನಂಬರ್ 1 ಸ್ಥಾನದಲ್ಲಿರುವಂಥ ನಮ್ಮ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದ್ದೆವು. ಅಂತಿಂತೂ ಈ 5 ವಿಭಾಗದಲ್ಲಿ ಉಚಿತ ಶಿಕ್ಷಣ ಪಡೆಯುವಂಥ 3,000 ವಿದ್ಯಾರ್ಥಿಗಳು ನಮ್ಮ ಆವರಣದೊಳಗೆ ಇದ್ದಾರೆ. 22,000ರಲ್ಲಿ 3,000 ಮಕ್ಕಳು ಉಚಿತ ಶಿಕ್ಷಣದಡಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ಅವರಿಗೆ ವಸತಿ ಊಟೋಪಚಾರವನ್ನು ಕೊಟ್ಟುಕೊಂಡು ಇದ್ದೇವೆ. ಇದಕ್ಕೆಲ್ಲವೂ ಕೂಡ ನಮಗೆ ಸಾಧಾರಣ, ನಾನು ನಿಮಗೆ ಅದು ಮೆಚ್ಚಿಸಲಿಕ್ಕಾಗಿ ಹೇಳುವುದಲ್ಲ, ಪ್ರಚಾರಕ್ಕಾಗಿ ಹೇಳುವುದಲ್ಲ, ಒಂದು 50 ಕೋಟಿಯಷ್ಟು ರೂಪಾಯಿ ದುಡ್ಡು ವಾರ್ಷಿಕವಾಗಿ ನಮ್ಮ ಸಂಸ್ಥೆಯಿಂದ ಅದಕ್ಕೆ ವಿನಿಯೋಗಿಸ್ತದೆ ಎಂಬುದನ್ನು ನಾನು ಸಂತೋಷದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಒಟ್ಟಿಗೆ ನಮ್ಮ ಇಡೀ ಸಂಸ್ಥೆ ನಾವು ಮಿನಿ ಇಂಡಿಯಾ ಆ ರೀತಿಯ ಸಂಕಲ್ಪದಲ್ಲಿ ನಾವು ಕಟ್ಟಿದಂಥ ಸಂಸ್ಥೆ. ನಮ್ಮ 300 ಎಕರೆ ಜಾಗ, 350 ಎಕರೆ ಜಾಗದಲ್ಲಿ ಒಂದು ಮಿನಿ ಇಂಡಿಯಾ. ಯಾಕೆಂದರೆ ಒಂದು ದೇಶ, ನಮ್ಮ ದೇಶವನ್ನು ಇವತ್ತು ಯಾವ ಜಗತ್ತಿನ ಬೇರೆ ದೇಶದೊಟ್ಟಿಗೆ ಹೋಲಿಕೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಇಲ್ಲಿ ಸಾವಿರಾರು ಮತಗಳು, 100 ಮತಗಳು, ಸಾವಿರಾರು ಜಾತಿಗಳು, ಭಾಷೆಗಳು ವೈವಿಧ್ಯಮಯವಾಗಿರುವಂಥ ಈ ದೇಶ. ಇಂತಹ ದೇಶವನ್ನು ನಾವು ನಮ್ಮ ಮಕ್ಕಳಿಗೆ ಅರ್ಥೈಸಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ನಾಳೆ ಅವರು ಬದುಕಬೇಕಾದ್ದು ನಮ್ಮ ದೇಶದಲ್ಲಿ. ಇಂಥ ದೃಷ್ಟಿಯಲ್ಲಿ ನಾವು ಆ ಮಕ್ಕಳನ್ನು, ನಮ್ಮ ಕ್ಯಾಂಪಸನ್ನು ಕೂಡ ಒಂದು ಮಿನಿ ಇಂಡಿಯಾದಾಗೆ ಇಟ್ಟುಕೊಂಡು ಆ ಪರಿಕಲ್ಪನೆಯಲ್ಲಿ ನಾವು ಬೆಳೆಸ್ತಾ ಹೋಗ್ತೇವೆ. ಇದರ ಜೊತೆಯಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಹೀಗೆ ನಮ್ಮಲ್ಲಿ ಭಾಳ ವೈವಿಧ್ಯಮಯವಾಗಿ ಇರುವಂಥ ನಮ್ಮ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅಲ್ಲಿಗೆ ಒತ್ತನ್ನು ಕೊಟ್ಟುಕೊಂಡು ಇವತ್ತು ಇದು 5 ಯೂನಿವರ್ಸಿಟಿಗಳ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇರುವವರು. ಮಂಗಳೂರು ಯೂನಿವರ್ಸಿಟಿ ಇರ್ಬೋದು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು, ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಇರ್ಬೋದು, ಲಾ ಯೂನಿವರ್ಸಿಟಿ ಇರ್ಬೋದು, ಈಗ ಕೃಷಿ ಯೂನಿವರ್ಸಿಟಿ, 5 ಯೂನಿವರ್ಸಿಟಿ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಮುಖ್ಯವಾದಂಥ ವಿಷಯಕ್ಕೆ ಬರ್ತೇನೆ. ಇವತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮ ಒಂದು ದೇಶ ಎಷ್ಟು ಒಂದು ಸಂಪನ್ಮೂಲ ಇದೆ ಎಂಬುದನ್ನು ನೋಡಿ. ನಮ್ಮ ದೇಶದಲ್ಲಿದ್ದಷ್ಟು ಒಂದು ಸಾಂಸ್ಕೃತಿಕವಾದಂಥ ಸಂಗತಿ ಜಗತ್ತಿನ ಯಾವ ದೇಶದಲ್ಲಿ ಇಲ್ಲ. ಹಾಗಿರುವಾಗ ನಾವು ಸಾಂಸ್ಕೃತಿಕಕ್ಕೆ ಒತ್ತು ಕೊಡುವುದರಿಂದ ಪ್ರಾಥಮಿಕ ಮಟ್ಟದಲ್ಲಿ ಮತ್ತು ಪ್ರೌಢ ಮಟ್ಟದಲ್ಲಿ, ಪದವಿ ಪೂರ್ವ ಮಟ್ಟದಲ್ಲಿ, ಪದವಿ, ಉನ್ನತ ವೃತ್ತಿಪರ ಶಿಕ್ಷಣದಲ್ಲಿ ಅಲ್ಲಿ ಒಂದು 400ರಷ್ಟು ಮಕ್ಕಳನ್ನು ಈಗಾಗಲೇ ನಾವು ದತ್ತು ಸ್ವೀಕಾರ ಮಾಡಿದ್ದೇವೆ. ಅವರನ್ನು ಉಚಿತ ಶಿಕ್ಷಣ ಕೊಟ್ಟು ಎಲ್ಲ ಶಾಸ್ತ್ರೀಯ ಜಾನಪದದ ಕಲೆಯನ್ನು ಅಭ್ಯಾಸ ಮಾಡಿಸಿ ಅದಕ್ಕೆ ಬೇಕಾಗುವ ಎಲ್ಲ ತಯಾರಿಗಳನ್ನು ಮಾಡಿ ನಾವು ಅವರ ಅವರಿಗೆ ಅಂತ ಒಂದು ಸುಂದರವಾದಂಥ ಸಾಂಸ್ಕೃತಿಕ ಮನಸ್ಸನ್ನು ಕಟ್ಟುವ ಜೊತೆ ಅವರು ಕಲಾವಿದರ ರೂಪದಲ್ಲಿ ಇಡೀ ನಾಡಿನಾದ್ಯಂತ ಹೋಗಿ ನಮ್ಮ ಕಲೆಯನ್ನು ಊರಿಡೀ ಬಿತ್ತರಿಸಿಕೊಂಡು ಒಂದು ರೀತಿಯ ಸೌಂದರ್ಯ ಪ್ರಜ್ಞೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ವಾರ್ಷಿಕವಾಗಿ 10 ಕೋಟಿ ರೂಪಾಯಿಯನ್ನು ನಾವು ಕೇವಲ ಸಾಂಸ್ಕೃತಿಕ ರಂಗದಲ್ಲಿ ಈ ಮಕ್ಕಳಿಗಾಗಿ ವಾರ್ಷಿಕವಾಗಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಇವತ್ತು ಇಡೀ ನಮ್ಮ ದೇಶೀಯವಾದಂಥ ಸಂಸ್ಕೃತಿ, ಅದರಲ್ಲಿ ಬಹಳ ಮುಖ್ಯವಾಗಿ ಶಾಸ್ತ್ರೀಯವಾದಂಥ 8 ವಿಧದ ಶಾಸ್ತ್ರೀಯ ನೃತ್ಯಗಳು, ಆಮೇಲೆ ನಮ್ಮ ಇಡೀ ಸಂಗೀತದಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ, ಪಕ್ಯವಾದ್ಯದಲ್ಲೂ ಕೂಡ ತಂತಿವಾದ್ಯ, ಚರ್ಮವಾದ್ಯ, ಗಾಳಿವಾದ್ಯಗಳನ್ನು, ಆಮೇಲೆ ಬೇರೆ ಬೇರೆ ಜಾನಪದದ ಕಲೆಗಳನ್ನು, ಇವತ್ತು ಮಲ್ಲಕಂಬದಂಥ ಒಂದು ಕಲೆಯನ್ನು ಇದನ್ನು ಮಾಡಿಕೊಂಡು ನಾವು ಇವತ್ತೊಂದು 3 ಗಂಟೆಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡು ನಾವು ಇಡೀ ಬೇರೆ ಬೇರೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಹೊರದೇಶಗಳಿಗೂ ಹೋಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಬಂದೆವು. ಇವತ್ತು ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಇಲ್ಲಿ ನಾವು ಬೆಸೆಯುವಂಥ ಕೆಲಸವನ್ನು ನಾವು ಮಾಡೋದು. ಯಾಕೆಂದರೆ ಈ ಕಾರ್ಯಕ್ರಮದ ಮುಖಾಂತರ ಒಂದು 100 ಸಂದೇಶವನ್ನು ಹೋಗಬೇಕು. ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕಾಗಿ ನಾವು ಎಲ್ಲಾದರೂ ಹೋಗಿ ಬರೋದಲ್ಲ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ 100 ಸಂದೇಶಗಳು ಜಗತ್ತಿಗೆ ಹೋಗಬೇಕು. ಈ ದೃಷ್ಟಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡೋದು. ಇದಕ್ಕಾಗಿ ಇವತ್ತು ಈಗ ಒಂದು ನಮ್ಮ ದೇಶವನ್ನು ಗಮನಿಸಿದರೆ ರಾಜಕೀಯವಾಗಿ ಭಾಳಷ್ಟು ಸಮಾವೇಶಗಳು ನಡೀತದೆ. ಇವತ್ತು ಧಾರ್ಮಿಕವಾಗಿ ಬೇಕಾದಷ್ಟು ಸಮಾವೇಶಗಳು ನಡೀತದೆ.
ಜಾತಿಗಳ ಹೆಸರಿನಲ್ಲಿ ಬೇಕಾದಷ್ಟು ನಡೀತದೆ. ಆಮೇಲೆ ಬೇರೆ ಬೇರೆ ಕ್ಷೇತ್ರ ಇವನ್ನು ಇಟ್ಟುಕೊಂಡು ಇವತ್ತು ಸಮಾವೇಶಗಳು ಆಗ್ತದೆ. ಆದರೆ ನಾವು ಇದೆಲ್ಲವನ್ನು ಮೀರಿಕೊಂಡು ಎಲ್ಲರೂ ಸೇರಿಕೊಂಡು ಒಂದು ಸೂರ್ಯನಡಿಯಲ್ಲಿ ಸೇರಿ ನಮ್ಮೊಂದು ಸಾಂಸ್ಕೃತಿಕವಂಥ ವಿನಿಮಯವನ್ನು ಮಾಡುವಂಥ ಕೆಲಸ ಇಲ್ಲಿ ನಾಡ್ದು ನಾವು ಮಾಡುವಾಗಲೂ ಯಾವತ್ತೂ ಇದೊಂದು ಸಣ್ಣ ಕಾರ್ಯಕ್ರಮ ಅಲ್ಲ. ನಾವೊಂದು ಕನಿಷ್ಠ 10,000 ಜನ ನಮ್ಮ ಇದರಲ್ಲಿ ಸೇರಬೇಕು. ಹಿಂದೆಯೂ ಮಾಡಿದಾಗ 2 ಬಾರಿಯೂ ಕೂಡ 5,000-7,000 ಜನ ಇಲ್ಲಿ ಸೇರಿದ್ದು ನಮಗೆ ಗೊತ್ತು. ಈ ವರ್ಷ ನಾವೊಂದು 10,000 ಜನರನ್ನು ಇಟ್ಟುಕೊಂಡು ನಾವು ಜನಸಂಖ್ಯೆ ಮುಖ್ಯ ಅಲ್ಲ, ಆದರೆ ಅಂಥ ಜನಗಳನ್ನು ಒಟ್ಟು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕು. ಒಂದು ಗೊತ್ತಿರಲಿ ನಿಮಗೆ, ಇವತ್ತು ನಮ್ಮ ಜಿಲ್ಲೆಯನ್ನು ಬಿಟ್ಟು ನಾವು ಹೊರ ಜಿಲ್ಲೆಗಳಿಗೆ ಹೋದಾಗ ಆಳ್ವಾಸಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದರೆ ಬಹಳ ಬೇಡಿಕೆಯ ಕಾರ್ಯಕ್ರಮ. ಇತ್ತೀಚೆಗೆ ಅಥಣಿಯಲ್ಲಿ ಆದಂಥ ಕಾರ್ಯಕ್ರಮವನ್ನು ನಾನು ಹೇಳುವುದಾದರೆ 75,000 ಜನ ಸೇರಿಕೊಂಡು ಇಡೀ ಊರಿನ ಹಬ್ಬವಾಗಿ ಅದು ಆಚರಣೆ ಆದದ್ದು ನನ್ನ ಕಣ್ಣೆದುರಲ್ಲಿ ಇವತ್ತಿದೆ. ನಾವು ಈ ಸಲ ಬೆಲ್ಗಾಮ್ಗೆ ಹೋಗಲಿಕ್ಕಿದೆ. ಬೆಲ್ಗಾಮ್ನಲ್ಲಿ 17 ತಾಲೂಕುಗಳಿದೆ. 17 ತಾಲೂಕುಗಳಲ್ಲಿ 12 ತಾಲೂಕುಗಳಲ್ಲಿ ಈ ವರ್ಷ ನಮ್ಮ ಈ ನವಂಬರ್ ಡಿಸೆಂಬರ್ನಲ್ಲಿ ನಮ್ಮ ಕಾರ್ಯಕ್ರಮ ಅಲ್ಲಿ ಆಗಲಿಕ್ಕಿದೆ. ಹೇಳೋ ಉದ್ದೇಶ, ಪ್ರತಿಯೊಂದು ಕಡೆಯಲ್ಲೂ ಕನಿಷ್ಠ 25,000 50,000 ಜನ ಸೇರಿಕೊಂಡು ಅದು ನಡೆಯುವ ಕಾರ್ಯಕ್ರಮ. ಇವತ್ತು ಇದನ್ನು ನಾನು ಅಹಮ್ಮಾಗಿ ಹೇಳೋದಲ್ಲ. ಈ ಪ್ರಯೋಗವನ್ನು ದೇಶದಲ್ಲಿ ಯಾವ ವಿದ್ಯಾಸಂಸ್ಥೆಗಳು ಮಾಡಲಿಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಮಕ್ಕಳ ಸಂಖ್ಯೆ ಇದ್ದರೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಮಕ್ಕಳನ್ನೇ ಇಟ್ಟುಕೊಂಡು ಇಂಥ ಸಾಂಸ್ಕೃತಿಕವಂಥ ಗಟ್ಟಿತನವನ್ನು ಮಾಡಿಕೊಂಡು ಅವರ ಮುಖಾಂತರವೇ ಇಷ್ಟು ದೀರ್ಘಕಾಲ ನಡೆದುಕೊಂಡು ಹೋದದಿಲ್ಲ. ಎಲ್ಲಿಯಾದರೂ ಅವರವರ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಆಗುವಾಗ ಅಥವಾ 1 ವರ್ಷದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ಬಿಟ್ಟಾರು ಹೊರತು ಇದು ಹಾಗಲ್ಲ. ಇದು 12ನೇ ಇಸವಿಯಿಂದ ಇವತ್ತಿನವರೆಗೆ 13 ವರ್ಷದಲ್ಲಿ ದೀರ್ಘಕಾಲ ನಾವು ಪ್ರಯಾಣ ಮಾಡಿಕೊಂಡು ಇದರ ಶಕ್ತಿಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೆ. ಮತ್ತು ಇದನ್ನು ಅಷ್ಟು ಸುಲಭದಲ್ಲಿ ಯಾರಿಗೂ ಮಾಡಲಿಕ್ಕೂ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಭಾಳ ದೀರ್ಘವಾದಂಥ ಹೋರಾಟ ಬೇಕಾಗ್ತದೆ. ಇವತ್ತು ನಾನು ನಿಮ್ಮೆಲ್ಲಲ್ಲಿ ಕೇಳುವುದಷ್ಟೇ, ನಿಮ್ಮೆಲ್ಲರ ಸಹಕಾರ ಇಂಥ ಸಂದರ್ಭದಲ್ಲಿ ಬೇಕು. ಅದಕ್ಕಾಗಿ ಇವತ್ತು ಪೂರ್ವಭಾವಿಯಾಗಿ ಮೀಟಿಂಗನ್ನು ಮಾಡಿ ನಮ್ಮ ಸಂಸ್ಥೆಯ ಹಲವು ನೌಕರರು ಇನ್ನು ಮುಂದೆ ಇಲ್ಲಿ ಇದ್ದುಕೊಂಡು ನಿಮ್ಮನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮನ್ನು ನಿಮ್ಮ ಹತ್ರ ಮಾತಾಡಿಕೊಂಡು ಅದು ಬೇರೆ ಬೇರೆ ನಿಮ್ಮಿಂದ ಸಹಕಾರ ಕೋರುವಾಗೆ ಅವರ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ನೀವೆಲ್ಲರೂ ಇದ್ದಂಥ ಇಲ್ಲಿ ವಿದ್ಯಾಸಂಸ್ಥೆಯವರು ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಜಾತಿ ಮತ ಧರ್ಮದವರು ಇರ್ಬೋದು, ಎಲ್ಲ ಕ್ಷೇತ್ರಗಳವರು ಕೂಡ ನೀವು ಇದಕ್ಕೊಂದು ಸಹಕಾರ ನಮಗೆ ಮಾಡಬೇಕು. ಇದು ನಮ್ಮೆಲ್ಲರ ಕಾರ್ಯಕ್ರಮ. ಹೆಸರು ಆಳುವ ಸಾಂಸ್ಕೃತಿಕ ವೈಭವ ಇದ್ದರೂ ಕೂಡ ಇದು ನಮ್ಮೆಲ್ಲರ ಸಮಾನ ಮನಸ್ಕರ ಕಾರ್ಯಕ್ರಮ ಅಂತ ನಾವು ನೆನೆಸ್ಬೇಕು. ಇದು ನಾನು ಆಗ ಹೇಳಿದಾಗೆ ಕೇವಲ ಇದು ಮನರಂಜನೆಗೆ ಮಾತ್ರ ಅಲ್ಲ, ಇದರ ಮುಖಾಂತರ 1,000 100 ಸಂದೇಶಗಳು ಹೋಗಬೇಕು ಅಂತ ಆಸೆ. ಹಾಗಾದರೆ ಜನ ಸೇರುವುದು ಸುಮ್ಮನೆ ಜನವನ್ನು ಸೇರಿಸುವುದಲ್ಲ. ಇದರಲ್ಲಿ ಮುಖ್ಯವಾಗಿ ನಾವು ಆ ಕಾರ್ಯಕ್ರಮ ಮಾಡುವಾಗ ಇಡೀ ಸಮಯ ಪ್ರಜ್ಞೆಯನ್ನು ಬಹಳ ಮುಖ್ಯವಾಗಿ ಇಟ್ಕೋಬೇಕು. ನಾನು ವೈಯಕ್ತಿಕವಾಗಿರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಯಾವಾಗಲೂ ಸಮಯಕ್ಕೆ ವಿಶೇಷವಾದ ಒತ್ತು ಕೊಟ್ಟದ್ದು. ಇವತ್ತು ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸೋಲೇ ಸಮಯಕ್ಕೆ ಬೆಲೆ ಕೊಡೋದು. ಆದರೆ ನಾವು ನೆನೆಸ್ಕೊಳ್ಬೇಕು, ಸಮಯ ಎಂಬುದು ಜಗತ್ತಿನಲ್ಲಿ ದೇವರು ಹೇಗೆ ನ್ಯಾಯ ಕೊಟ್ಟಿದ್ದಾರೆ ಎಂಬುದನ್ನು. ಒಂದೊಂದು ದೇಶಕ್ಕೆ ಒಂದೊಂದು ಸಮಯವನ್ನು ಕೊಡಲಿಲ್ಲ. ಇವತ್ತು ಆ ಜಾತಿಗೆ, ಆ ಮತಕ್ಕೆ, ಆ ಭಾಷೆಗೆ ಅಥವಾ ಒಬ್ಬ ಶ್ರೀಮಂತನಿಗೆ ಬಡವನಿಗೆ ಎಂಬ ಭೇದವನ್ನು ಮಾಡಲಿಲ್ಲ. ಎಲ್ಲರಿಗೂ ಕೊಟ್ಟದ್ದು ದಿನದಲ್ಲಿ 24 ಗಂಟೆ. ನಮಗೆ 100 ಕಾಲ ಬದುಕಲಿಕ್ಕೂ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ನಮ್ಮ ದೊಡ್ಡ ಸಾಧನೆ ಮಾಡಬೇಕಾದ್ರೆ ನಮ್ಮ ಸಮಯ ಬಹಳ ಮುಖ್ಯ. ಎಲ್ಲರದ್ದು ಸಮಯ ಬಹಳ ಮುಖ್ಯ. ಇದು ಬಹಳ ಸುಲಭ. ನಮ್ಮಂಥವರಿಗೆ ಯಾರಿಗಾಗಲಿ ನಿಮಗಾಗಲಿ ಮಾಡಲಿಕ್ಕೆ ಏನು ಕಷ್ಟ ಇದೆ ಹೇಳಿ? ಇದಕ್ಕೆ ಯಾರ ಅಗತ್ಯವೂ ಇಲ್ಲ. ನಮಗೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯೂ ಅಗತ್ಯ ಇಲ್ಲ, ನಮ್ಮ ಒಟ್ಟಿಗೆ ಕೈ ಹಿಡಿದಂಥ ಮಡದಿ ಗಂಡನೂ ಅಗತ್ಯ ಇಲ್ಲ, ಯಾವ ಮಕ್ಕಳೂ ಅಗತ್ಯ ಇಲ್ಲ, ಇಡೀ ಕುಟುಂಬ ಅಗತ್ಯ ಇಲ್ಲ, ಯಾರೂ ಅಗತ್ಯ ಇಲ್ಲ. ನಾವು ಮನಸ್ಸು ಮಾಡಿದರೆ ಸಮಯಕ್ಕೆ ಸರಿಯಾಗಿ ಹೋಗಲಿಕ್ಕೆ ನಮ್ಮಿಂದ ಏನೂ ಕಷ್ಟ ಇಲ್ಲದಂಥ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ನಾಡ್ದಾಗುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಿರ್ಧಾರ ಮಾಡಿದಂಥ ಸಮಯವನ್ನು ಸರಿಯಾಗಿ ಇಟ್ಟುಕೊಂಡು ನಾವು ಅದರಲ್ಲಿ ಪ್ರಾರಂಭ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆಮೇಲೆ ಸಭಾ ಕಾರ್ಯಕ್ರಮವನ್ನು ಕೂಡ ಅನಗತ್ಯವಾಗಿ ಮಾತಾಡಿ ಹೋಗುವುದಕ್ಕಿಂತ ಸಾಂಸ್ಕೃತಿಕವೇ ನಾವು ಬಹಳ ಮುಖ್ಯವಾಗಿ ಇದ್ದದ್ದರಿಂದ ನಾವು 45 ನಿಮಿಷ ಕಾಲ ಮಾತ್ರ
ತಪ್ಪಿದರೆ 1 ಗಂಟೆ ಕಾಲ ಮಾತ್ರ ನಮ್ಮ ಇಡೀ ಸಭಾ ಕಾರ್ಯಕ್ರಮಗಳಿಗೆ ಇಟ್ಟಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 3 ಗಂಟೆ ಕಾಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ದೀರ್ಘವಾಗಿ ಇಡಬೇಕಾಗಿದೆ. ಈ 3 ಗಂಟೆ ಮಕ್ಕಳನ್ನು ಜನಗಳನ್ನು ಕೂತ್ಕೊಳಿಸಿದಂದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅಷ್ಟು ಗಟ್ಟಿತನ ಇದ್ದರೆ ಮಾತ್ರ ಜನಗಳು ಕೂತ್ಕೊಳ್ತಾರೆ. ಈ ರೀತಿ ನಡೆಯುವಂಥ ಕಾರ್ಯಕ್ರಮ. ಇದಕ್ಕೆ ತಾವುಗಳೆಲ್ಲ ಬಹಳಷ್ಟು ನಮಗೆ ಪ್ರಚಾರ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಸಹಕಾರವನ್ನು ನೀವು ಮಾಡಬೇಕು. ಇಲ್ಲಿ ನಾನು ಖಂಡಿತ ಇನ್ನು ವ್ಯಾಪಾರ ದೃಷ್ಟಿಯಲ್ಲಿ ಮಾತಾಡೋದಲ್ಲ. ಇವತ್ತು ನಮಗೆ ಹೋಗಿ ಬೇರೆ ಬೇರೆ ಇಷ್ಟು ಖರ್ಚು ಮಾಡಿದವರಿಗೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ನಾವೇ ಖರ್ಚು ಮಾಡ್ಬೋದು. ಆದರೆ ನಮ್ಮ ಬಹಳ ದೊಡ್ಡ ಒಡನಾಟಿಗಳು ನೀವೆಲ್ಲ ಇದ್ದೀರಿ. ನಾನು ನಿಮ್ಮಲ್ಲಿ ಕೇಳೋದೇನು ಕೇಳಿದರೆ, ನೀವು ದೊಡ್ಡ ಮೊತ್ತವನ್ನು ನಮಗೆ ಸಹಕಾರ ಮಾಡಬೇಕು ಅಂತೆಲ್ಲ. ಇದು ಹನಿ ಹನಿ ಕೂಡಿ ಹಳದಾಗೆ ಒಂದೊಂದು ಜವಾಬ್ದಾರಿಯನ್ನು. ಈಗ ಅಲ್ಲಿ ಒಂದು ವೇದಿಕೆ ರಚನೆ ಇದೆ, ಇಡೀ ಲೈಟಿಂಗ್ ಮೈಕ್ಗಳು ಮಾಡಬೇಕಾಗ್ತದೆ, ಒಂದು 10,000 ಚೇರ್ಸನ್ನು ಇಡಬೇಕಾಗ್ತದೆ. ನಮ್ಮ ಒಂದು 400 ಮಕ್ಕಳು ಇಲ್ಲಿ ಬರುವವರಿದ್ದಾರೆ. ಒಂದು 12 ಬಸ್ಸುಗಳಲ್ಲಿ ಇವರಿಗೆ ಒಂದು ಊಟೋಪಚಾರ ಕಾಪಿ ತಿಂಡಿ ಮಾಡಬೇಕಾಗ್ತದೆ. ಇಂಥದನ್ನೆಲ್ಲ ಮಾಡುವಾಗ ದುಂದು ವೆಚ್ಚ ಅಂತಲ್ಲ, ಸಾಮಾನ್ಯ ವೆಚ್ಚಗಳು ಬರುವಾಗ ಇದನ್ನು ನಾವು ಇಡೀ ದೇಶ ರಾಜ್ಯದಲ್ಲಿ ಸುತ್ತುವುದರಿಂದ ಇವತ್ತು ಬೇಕಾದಷ್ಟು ಇದಕ್ಕೆ ನಾವು ಬೇರೆ ಬೇರೆ ಹಂತದಲ್ಲಿ ಖರ್ಚು ಮಾಡೋದರಿಂದ ಸಮಾನ ಮನಸ್ಕರಲ್ಲಿ ನನ್ನ ವಿನಂತಿ ಇಷ್ಟೇ. ನಿಮ್ಮಲ್ಲಿ ಏನು ಒತ್ತಡ ಏನಿಲ್ಲ. ನಿಮಗೆ ಒಂದು ಇಷ್ಟ ಇದ್ದರೆ ಆಳುವ ಸಂಸ್ಥೆ ಈ ಮಕ್ಕಳಿಗೆ ಮಾಡುವ ಕೆಲಸಕ್ಕೆ ನಿಮಗೆ ಇಷ್ಟ ಇದ್ದರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಮ್ಮ ಸಮನ್ವಯಗಾರರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಸಹಕಾರವನ್ನು ತಾವುಗಳೆಲ್ಲ ಮಾಡಬೇಕು. ಒಟ್ಟಲ್ಲಿ ನಾವೊಂದು ಸೌಂದರ್ಯ ಪ್ರಜ್ಞೆಯನ್ನು ಬರುವಂಥ ಕೆಲಸವನ್ನು ಇವತ್ತು ನಾವು ಭಾಳ ಸುಂದರವಾಗಿ ಮಾಡಬೇಕು. ಈ ದೇಶದಲ್ಲಿ ಸೌಂದರ್ಯ ಪ್ರಜ್ಞೆ ಯಾರಿಗಿದೆ ಅವನು ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಸಾಮರಸ್ಯವಾದಂಥ ಬದುಕನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ. ಈ ದೇಶದ ಭಾಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಮ್ಮ ಮಕ್ಕಳಾಗಲಿ ಊರಾಗಲಿ ಒಂದು ಸೌಂದರ್ಯ ಪ್ರಜ್ಞೆ ಆಗಿ ಬೆಳೆಸಬೇಕು ಎಂಬ ಆಶೆಯಿಂದ ಇದೆಲ್ಲವನ್ನು ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ಈ ದಿನಾಂಕ ನಾವು 16 ತಾರೀಕು ಈ ಆದಿತ್ಯವಾರವನ್ನು ನಾವು ಆಯ್ಕೆ ಮಾಡಿದ್ದೇವೆ. ತಾವೆಲ್ಲರೂ ಇದಕ್ಕೆ ಒಪ್ಪಬೇಕು. ಯಾಕೆಂದರೆ ಮತ್ತೆ ನಮಗೆ ಸಮಯ ಸಿಕ್ಕಿದ್ರೆ ನಾವು ಬೇರೆ ಬೇರೆ ಪರ್ಯಟನೆಗೆ ಹೋಗ್ತಾ ಇದ್ದೇವೆ. ಈ ಸಲ ನಾವು ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪುತ್ತೂರು ಮತ್ತು ಬೈಂದೂರು ಕಾರ್ಕಳ ಮಾತ್ರ ಈ ಸಲ ನಾವು ಮಾಡೋದು, ಮತ್ತೆಲ್ಲ ನಾವು ಪರ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಮಗೆ ಒಂದು 16ನೇ ತಾರೀಕು ಆದಿತ್ಯವಾರ ದಿವಸ ಸಂಜೆ ಹೊತ್ತಿನಲ್ಲಿ ಇದನ್ನು ಮಾಡಲಿಕ್ಕೆ ಇರುವುದು. ಇದರಲ್ಲಿ ನಾವು ಎಷ್ಟು ನಮ್ಮಿಂದ ಸಾಧ್ಯ ಅಷ್ಟು ಈ ಒಂದು ಊರನ್ನು ಗುರುತಿಸಿಕೊಂಡು ಯಾವುದೇ ಸೆಲೆಬ್ರಿಟಿಗಳನ್ನು ನಾವು ಕರೆಸುವಂಥ ಪ್ರಶ್ನೆ ಇಲ್ಲ. ನಮಗೆ ಯಾವ ಫಿಲ್ಮಿನ ಅಥವಾ ಯಾವುದೇ ಸೆಲೆಬ್ರಿಟಿಗಳು ಬೇಕು ಅಂತ ಅಗತ್ಯ ಇಲ್ಲ. ನಾವೆಲ್ಲರೂ ಸೆಲೆಬ್ರಿಟಿಗಳೇ. ಆದ್ದರಿಂದ ಇವತ್ತು ಇಲ್ಲಿ ಆದರೆ ಈ ಪುತ್ತೂರಿನ ನೀವೇ ಒಂದು ಆಯ್ಕೆ ಮಾಡಿ ಗೌರವಯುತವಾಗಿ ಎಲ್ಲ ಜನಾಂಗ ಮತದವರು ಎಲ್ಲ ಕ್ಷೇತ್ರದವರು ಭಾಳಷ್ಟು ಹಿರಿಯರನ್ನೆಲ್ಲ ಇಟ್ಟುಕೊಂಡು ತುಂಬ ಜನವನ್ನು ಇಟ್ಟುಕೊಂಡು ನಾವು ವೇದಿಕೆಯಲ್ಲಿ ಕಾರ್ಯಕ್ರಮ ನಡಿಬೇಕು. ವೇದಿಕೆಯಲ್ಲಿ ಕಾರ್ಯಕ್ರಮ ನಡಿಬೇಕು. ಅದು ಎಷ್ಟು ಜನ ಕೂತ್ಕೊಂಡ್ರಾದರೂ ತೊಂದರೆ ಇಲ್ಲ, ಈ ವೇದಿಕೆಯಲ್ಲಿ ನಡಿಬೇಕು. ಆದರೆ ಸಭಾ ಕಾರ್ಯಕ್ರಮ ನಡೆಯುವುದು 45 ನಿಮಿಷದಿಂದ 1 ಗಂಟೆ ಮಾತ್ರ. ಇದರಲ್ಲಿ ಉದ್ಘಾಟನೆ ಎಂಬುದು ಭಾಳ ಮುಖ್ಯ, ಒಬ್ಬರು ಅಧ್ಯಕ್ಷತೆ ಎಂಬುದು ಮುಖ್ಯ. ನಮ್ಮ ಸಂಸ್ಥೆಯ ಬಗ್ಗೆ ನಾವೊಂದು 15 ನಿಮಿಷ ಇದರ ಉದ್ದೇಶದ ಬಗ್ಗೆ ಮಾತಾಡಬೇಕಾಗ್ತದೆ. ಇದು ಇರುವಂಥದ್ದು. ಮತ್ತು ಎಲ್ಲ ಅತಿಥಿಗಳನ್ನು ಗೌರವ ಅತಿ ಉಪಸ್ಥಿತಿ ಅಂತ ಮಾಡಿಕೊಂಡು ಹೋಗಬೇಕು. ಇದಕ್ಕಾಗಿ ಭಾಳ ಒಳ್ಳೆಯ ನಮ್ಮ ಪ್ರಾರ್ಥನೆ ಇರ್ಬೋದು, ಸಮನ್ವಯಗಾರರು ಇರ್ಬೋದು, ಇವರನ್ನು ಇಟ್ಟುಕೊಂಡು ಇಲ್ಲಿ ಆಗಲಿಕ್ಕಿದೆ. ಇದರಲ್ಲಿ ಮತ್ತೊಂದು ನಿಮ್ಮಲ್ಲಿ ಕೇಳಲಿಕ್ಕಿರೋದು, ಬೇಕಿದ್ದರೆ ನೀವೆಲ್ಲ ಒಪ್ಪಿದರೆ ಅದಕ್ಕೆ ವೇದಿಕೆಗೆ ಒಂದು ಹೆಸರನ್ನು ನಾವು ಇಡ್ಬೋದು. ಮತ್ತು ನಡೆಯುವಂಥ ಒಂದು ದಿನದ ಕಾರ್ಯಕ್ರಮವನ್ನು ಯಾವುದೇ ಒಂದು ಕೀರ್ತಿಶೇಷರಾದರವರ ಹೆಸರಿನಲ್ಲಿ ಸಮರ್ಪಣೆಯನ್ನು ಮಾಡ್ಬೋದು. ಇದನ್ನು ಕೂಡ ನೀವುಗಳು ಉಲ್ಲೇಖ ಮಾಡಿದರೆ ನಮಗೆ ಭಾಳ ಸಂತೋಷ. ಯಾವುದೇ ನಮ್ಮ ಹಿರಿಯರು, ಈಗ ಇಲ್ಲಿಯ GL ಆಚಾರ್ಯರಿದ್ದರು, ಆಮೇಲೆ CH ಕೋಚನ್ನರಯ್ಯವರಿದ್ದರು, ಇಂಥ ಹೆಸರುಗಳು ಯಾವುದಾದ್ರು ಇದ್ದರೆ ನಮಗೆ ತಿಳಿಸಿದರೆ ಒಂದು ವೇದಿಕೆಗೆ ಆ ದಿನದ ಮಟ್ಟಿಗೆ ಒಂದು ವೇದಿಕೆಗೆ ಹೆಸರನ್ನು ಇಡ್ಬೋದು. ಮತ್ತು ನಾವು ಮಾಡುವಂಥ ಕಾರ್ಯಕ್ರಮ ಆ ಕೀರ್ತಿಶೇಷರಿಗೆ ಒಂದು ಸಮರ್ಪಣೆ ಅಂತ ಹೇಳಿದರೆ ಒಂದು ಒಳ್ಳೆಯ ಗೌರವ ಅಂತಲೂ ನಾನು ತಿಳ್ಕೊಂಡಿದ್ದೇನೆ. ಹಾಗೂ ಇದ್ದರೂ ನೀವು ಇದರ ಬಗ್ಗೆ ನನಗೆ ಹೇಳಬೇಕು ಎಂಬುದೇ ನಮ್ಮ ಆಶೆ. ಒಂದು ನಿಮಗಿದು ಮನಸ್ಸಿಗೆ ಸಮಾಧಾನ ಆದರೆ ತಾವುಗಳು ಇದಕ್ಕೆ ಒಂದು ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. 2 ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಈ ಪುತ್ತೂರಿನ ಪರಿಸರ ನಡೆದಿದೆ. ಈಗಾಗಲೇ ನಾವು ಹೇಳಿರುವಂತೆ ಇದು 3ನೇ ಕಾರ್ಯಕ್ರಮಕ್ಕೆ ತಯಾರಿ ನಡೆಸ್ತಾ ಇದ್ದೇವೆ. ಈ ವರ್ಷದ ಕಾರ್ಯಕ್ರಮ ನಡೀತಿರುವಂಥದ್ದು ನಮ್ಮ ದೇವಸ್ಥಾನ ಪರಿಸರದಲ್ಲೇ. ಹಾಗಿರುವಾಗ
ದೇವಸ್ಥಾನ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪಂಜಿಗುಡ್ಡೆ ಈಶ್ವರ ಭಟ್ ಅವರು ತಮ್ಮ ಅನಿಸಿಕೆ ಹೇಳಬೇಕಂತ ಕೇಳಿಕೊಳ್ತಾ ಇದ್ದಾನೆ. ಮೊನ್ನೆ ಆಳುವ ಸಂಸ್ಥೆಯವರು ನಮ್ಮ ಹತ್ರ ಬಂದು ಕೇಳಿದರು, ನಾವು ಇಲ್ಲಿ 4ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೀತೇವೆ, 16ಕ್ಕೆ ಇಲ್ಲಿ ಕಾರ್ಯಕ್ರಮ ಕೊಡುವ ಬಗ್ಗೆ ನಮಗೆ ಸ್ಥಳಾವಕಾಶ ಕೊಡಬಹುದಾ ಅಂತ ಕೇಳಿದರು. ನನಗೆ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಮೋಹನ್ ಆಳ್ವರ ಸಂಸ್ಥೆಯನ್ನೆಲ್ಲ ನನಗೆ ಪರಿಚಯ ಉಂಟು, ಅವರ ಕಾರ್ಯ ಸಾಧನೆ ಎಲ್ಲ ನಮಗೆ ಗೊತ್ತುಂಟು. ಆದರೆ ನನ್ನ ಬಗ್ಗೆ ಅವರಿಗೆ ಹೆಚ್ಚು ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ಸಂತೋಷದಿಂದ ಒಪ್ಪಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ದೇವಮಾರು ಗದ್ದೆಯಲ್ಲಿ ಎಷ್ಟೋ ಸಂಘಟನೆಗಳು ಕಾರ್ಯಕ್ರಮ ಕೊಡ್ತಾರೆ. ನಾವು ಎಲ್ಲರೂ ಯಾವ ಸಂಘಟನೆಯು ಕಾರ್ಯಕ್ರಮ ಕೊಟ್ಟರು ನಮ್ಮ ಸಮಿತಿಯು ಅವರನ್ನೆಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರಂತೇಳಿ ನಾವು ಕಾರ್ಯಕ್ರಮಕ್ಕೆ ಒಪ್ತೇವೆ, ಆ ರೀತಿ ಕಂಡಿದ್ದೇವೆ. ಆದರೆ ಮೋಹನಾಳುವರ ಸಂಸ್ಥೆಯಲ್ಲಿ ನನಗೆ ವಿಶೇಷ ಏನಂತ ಹೇಳಿದರೆ ಅವರ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಎಲ್ಲರನ್ನು ಕೂಡ ಒಂದು ಸಂಘಟಿತವಾಗಿ ಎಲ್ಲರನ್ನೂ ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಈ ಸಭೆಯೇ ಸಾಕ್ಷಿ. ಸ್ನೇಹಿತರೆ, ಇವತ್ತು ಸಮಾಜದಲ್ಲಿ ಎಷ್ಟೋ ವಿದ್ಯೆಗೆ ಆಗಿರ್ಬೋದು, ಕ್ರೀಡೆಗೆ ಆಗಿರ್ಬೋದು, ಮೋಹನ್ ಆಳ್ವರ ಆ ಒಂದು ಮೂಡಬಿದ್ರೆಯಲ್ಲಿ ಅವರ ಒಂದು ಸಂಸ್ಥೆ ಹೆಚ್ಚಿನ ಸಮಾಜಕ್ಕೆ ಕೊಡುವಂಥ ಕೆಲಸ ಕಾರ್ಯಗಳು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಹಾಗೆ ಇವತ್ತು ನಮ್ಮ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ 16ನೇ ತಾರೀಕಿಗೆ ಅವರ ಈ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ. ಇವತ್ತು ಸಮಾಜಕ್ಕೆ ಯಾವುದೇ ಅವರು ಪ್ರತಿಫಲಾಕ್ಷೆ ಪಟ್ಟವರಲ್ಲ. ಈ ಹಿಂದೆ ಮಹಾಭಾರತ ನಡೆಯುವಾಗ ಕೃಷ್ಣ ದೇವರು ಅರ್ಜುನನಿಗೆ ಗೀತೋಪದೇಶ ಮಾಡಿದರಂತೆ, ನೀನು ನಿನ್ನ ಕೆಲಸ ಕಾರ್ಯವನ್ನು ಮಾಡು, ಆದರೆ ಯಾವುದೇ ಪ್ರತಿಫಲಾಕ್ಷೆ ಪಡಬೇಡ, ಅದು ತಾನಾಗೇ ಬರುತ್ತದೆ ಅಂತೇಳಿ. ಹಾಗೆ ಮೋಹನಾಳುವರು ಕೂಡ ಸಮಾಜದಲ್ಲಿ ಮಾಡಿದ ಯಾವುದೇ ಕೆಲಸ ಕಾರ್ಯಕ್ಕೆ ಪ್ರತಿಫಲಾಕ್ಷೆ ಮಾಡಲಿಲ್ಲ. ಆದ್ದರಿಂದ ಇಡೀ ಸಮಾಜವೇ ಅವರನ್ನು ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ. ಸ್ನೇಹಿತರೆ, ಅದಲ್ಲದೆ ನಾಳ್ತು ನಡೆಯುವ ಈ ಕಾರ್ಯಕ್ರಮದಲ್ಲಿ ನಮಗೆ ಯಾವ ಜವಾಬ್ದಾರಿ ಇಲ್ಲಿ ಸಂಘಟಕರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಯಾರು ಯಾವ ಜವಾಬ್ದಾರಿ ಕೊಟ್ಟರು ನಾವು ಮಹಾಲಿಂಗೇಶ್ವರ ದೇವರ ಸಮಿತಿಯವರು ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೇವೆ. ಹಾಗೆ 10,000 ಜನ ಸೇರುವ ನಿರೀಕ್ಷೆ ಉಂಟಂತೆ ಹೇಳಿದರು. ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಯಲಿ ಎಂದು ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಇನ್ನು ಮುಂದೆಯೂ ಕೂಡ ಇಲ್ಲಿ ದೇವಸ್ಥಾನದ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆಯಲಿವೆ, ಕೆಲಸ ಕಾರ್ಯಗಳು ನಡೆಯಲಿವೆ. ನಿಮ್ಮೆಲ್ಲರ ಸಹಕಾರ ಬೇಕಂತೇಳಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವು ನಾಳ್ತು ರಾಜ್ಯವೇ ತಿರುಗಿ ನೋಡುವಂಥ ಕಾರ್ಯಕ್ರಮ ಆಗಲೆಂದು ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತಾ ನಮ್ಮ ಸಮಿತಿಯ ಸಂಪೂರ್ಣ ಬೆಂಬಲವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಬಿದ್ರೆ ಅನ್ನತಕ್ಕಂಥದ್ದು ನಮ್ಮ ದೇಶದ ಪೌರಾಣಿಕ ಮತ್ತು ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಆ ಮೂಡಬಿದ್ರೆಯಲ್ಲಿ ಚೌಟರಸರ ಕಾಲದಿಂದ ವೀರರಾಣಿ ಅಬ್ಬಕ್ಕನಂತವಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಅದೊಂದು ವೀರಭೂಮಿ. ಆ ಕಾಲಘಟ್ಟದಿಂದ ಅದು ಸಾಂಸ್ಕೃತಿಕ ಪರಂಪರೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ. ವಿಶೇಷವಾಗಿ ಆ ಕ್ಷೇತ್ರವನ್ನು ಜೈನ ಕಾಶಿ ಅಂತ ಕರೀತಕ್ಕಂಥ ಒಂದು ಪ್ರದೇಶ. ಆ ಜೈನ ಕಾಶಿ ಜೈನ ಸಂಪ್ರದಾಯ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕ್ಷೇತ್ರ. ಆದರೆ ಪ್ರಜಾಪ್ರಭುತ್ವದ ಆಡಳಿತ, ರಾಜ ಪರಂಪರೆಯ ನಂತರ ಸರ್ಕಾರ ಬಂದಿರತಕ್ಕಂಥದ್ದು, ಪ್ರಜೆ ಪ್ರಭುವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮತ್ತೆ ಮೂಡಬಿದ್ರೆಗೆ ವಿದ್ಯಾಗಿರಿಯ ಮುಖಾಂತರ ಇವತ್ತು ಜಗತ್ತಿನ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಹಾಗಾಗಿ ಆ ಮನ್ನಣೆಗೆ ಕಾರಣೀಭೂತರು ಯಾರು ಹೇಳಿದರೆ ಡಾಕ್ಟರ್ ಮೋಹನ ಆಳ್ವ ಅವರು. ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬ ಲೋಕಸಭಾ ಸದಸ್ಯನಾಗ ಒಂದು ಅಧ್ಯಯನವನ್ನು ಮಾಡಿದ್ದೆ. ಆ ಅಧ್ಯಯನ ಏನು, ನನ್ನ ಕ್ಷೇತ್ರ ಯಾವುದಕ್ಕೆ ಶ್ರೇಷ್ಠ. ಸಹಜವಾಗಿ ಒಬ್ಬ ಲೋಕಸಭಾ ಸದಸ್ಯ, ಜನಪ್ರತಿನಿಧಿ, ನನ್ನ ಕ್ಷೇತ್ರದ ಬಗ್ಗೆ ಆಳ ಮತ್ತು ಅರಿವು ಇರಬೇಕು ನನಗೆ. ಹಾಗಾಗಿ ನಾನು ಅಧ್ಯಯನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರುವ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. 12 ಮೆಡಿಕಲ್ ಕಾಲೇಜುಗಳು, 20 ಇಂಜಿನಿಯರಿಂಗ್ ಕಾಲೇಜುಗಳು, 150ಕ್ಕಿಂತ ಹೆಚ್ಚು ಡಿಗ್ರಿ ಕಾಲೇಜುಗಳು, ಹತ್ತಿರ 200 ಜೂನಿಯರ್ ಕಾಲೇಜುಗಳು, 12 ಡಿಪ್ಲೊಮಾ ಕಾಲೇಜುಗಳು, 6-7 ಆಯುರ್ವೇದಿಕ್ ಕಾಲೇಜುಗಳು, 4 ಲಾ ಕಾಲೇಜುಗಳು,
5 ಯೂನಿವರ್ಸಿಟಿಗಳು ಇರುವ ಏಕೈಕ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಶಿಕ್ಷಣದ ಕೊರತೆ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣದ ಕೊರತೆ ಇಲ್ಲ. ಆದರೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮೇಲೆ ಅದಕ್ಕಿಂತ ಎತ್ತರಕ್ಕೆ ಆಳ್ವಾಸ್ ಯಾಕೆ ಏರಿತು ಅನ್ನುವಂಥದ್ದನ್ನು ಅವಲೋಕನ ಮಾಡಬೇಕು. ಮೋಹನ್ ಆಳ್ವರು ಒಬ್ಬ ನಿಜವಾಗಿರ್ತಕ್ಕಂತಹ ಪ್ರತಿಭೆ, ಅದ್ಭುತವಾಗಿರ್ತಕ್ಕಂಥ ನೃತ್ಯಗಾರ, ಅದ್ಭುತವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಪರಂಪರೆಗಳನ್ನು ಕೊಡಬೇಕಿದ್ರೆ ಅವರಲ್ಲೇ ಒಬ್ಬ ಕಲೆಗಾರ ಇದ್ದಾನೆ. ನಾನು ಬಾಲ್ಯದಲ್ಲಿ, ನಾನು ಹೈಸ್ಕೂಲ್ ಮಾಡಿದ್ದು ಫಿಲೋಮಿನದಲ್ಲಿ, ನಾನು ಮೊದಲ ರಸಮಂಜರಿ ಯಾರಿದ್ದು ನೋಡಿದ್ದು ಹೇಳಿದ್ರೆ ಅದು ಡಾಕ್ಟರ್ ಮೋಹನ್ ಆಳ್ವ ಅವ್ರದ್ದು. ನಮ್ಮ ಫಿಲೋಮಿನ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಆ ಕಾಲದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವ್ರದ್ದು ಒಂದು ರಸಮಂಜರಿ ಕಾರ್ಯಕ್ರಮ ಬನ್ ಸಂಘ ಆಗ ಏರ್ಪಡಿಸಿತ್ತು. ಆಗ ಮೋಹನ್ ಆಳ್ವರ ಒಂದು ನೃತ್ಯ ಭಾಳ ಅದ್ಭುತವಾಗಿ ನಾನು ಕಂಡೆ. ಬೇಡರ ನೃತ್ಯ ಇರಬೇಕು ಅಂತ ನನಗೆ ಅನಿಸ್ತದೆ. ಇನ್ನೊಂದು ಅವರು ಹಾಕತಕ್ಕಂಥ ಹಾಸ್ಯಗಳು ಹೇಳಿದರೆ, ಒಬ್ಬ ಕಲಾವಿದ, ಕಲೆ ಇರತಕ್ಕಂಥವ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಎತ್ತರಕ್ಕೆ ಏರಿದಾಗ ಆ ಕಲೆಯನ್ನು ಹೇಗೆ ಆರಾಧಿಸ್ತಾನೆ ಅನ್ನುವುದಕ್ಕೆ ಇವತ್ತು ಆಳ್ವಾಸನ ವಿರಾಸತ್ ಜಗತ್ತಿನ ಮನ್ನಣೆ ಪಡೆಯುವುದಕ್ಕೆ ಮೋಹನ ಆಳ್ವರಲ್ಲಿರ್ತಕ್ಕಂಥ ಕಲೆ ಅದನ್ನು ಎತ್ತರಕ್ಕೆ ಏರಿಸಿದೆ ಅನ್ನುವಂಥದ್ದು ಸ್ಪಷ್ಟ. ಹೇಳಿದರೆ ಒಬ್ಬ ಕಲಾ ಸಂಪನ್ನನಾಗಿರ್ತಕ್ಕಂಥ ಆಡಳಿತ ನಿರ್ದೇಶಕ ತನ್ನಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ತನ್ನ ಮಕ್ಕಳಲ್ಲೂ ಕಾಣಬೇಕು ಅನ್ನುವಂತಹ ಭಾವನೆಯಿಂದ ಅಲ್ಲಿ ವಿರಾಸತನ ಮುಖಾಂತರ ಒಂದು ಸಣ್ಣ ಭಾರತ ದರ್ಶನವನ್ನೇ ಮಾಡಿದರು. ಭಾರತದ ವಿವಿಧ ರಾಜ್ಯಗಳ, ವಿವಿಧ ಪ್ರಕಾರಗಳ, ವಿವಿಧ ಸಾಹಿತ್ಯಗಳ, ವಿವಿಧ ಸಂಗೀತದ ಎಲ್ಲವನ್ನು ನುಡಿಸುರಿ ವಿರಾಸತನ ಮುಖಾಂತರ ಅದ್ಭುತವಾಗಿ ಜೋಡಣೆ ಮಾಡಿ ಆ ವಿದ್ಯಾರ್ಥಿಗಳಲ್ಲಿ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಜಗತ್ತಿನ ಅತಿಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ತರುವುದರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಜಗತ್ತಿನ ಶ್ರೇಷ್ಠ ಕಲಾವಿದರು ನೃತ್ಯಗಳನ್ನು ಮಾಡಿದರೆ ಅದು ಮೋಹನ ಆಳ್ವರ ವಿರಾಸತಿನ ಮುಖಾಂತರ ಅಂಥವರಿಗೆ ಅವಕಾಶಗಳನ್ನು ಕೊಟ್ಟರು, ನಮಗೆ ನೋಡುವ ಭಾಗ್ಯವನ್ನು ಕೊಟ್ಟರು. ಇದು ಒಂದು. ಎರಡನೇದು, ನಾಡು, ನುಡಿ, ಸಂಸ್ಕೃತಿ, ಭಾಷೆ ಇದರನ್ನು ಒಂದು ಸರ್ಕಾರ ಮಾಡಬೇಕು. ಆ ಸಾಹಿತ್ಯದ ಆಸಕ್ತಿಯನ್ನು, ಸಾಹಿತ್ಯದ ಬೇರುಗಳ ಅಧ್ಯಯನವನ್ನು, ಸಾಹಿತ್ಯದ ಪ್ರಬಂಧಗಳ ಮಂಡನೆಯನ್ನು ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಸರ್ಕಾರದಷ್ಟೇ ಜವಾಬ್ದಾರಿ ಖಾಸಗಿ ವ್ಯಕ್ತಿಗಳಿಗೂ ಇದೆ ಅಂತೇಳಿ ಮೊದಲ ಬಾರಿಯ ನುಡಿಸಿರಿಯನ್ನು ಖಾಸಗಿಯಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಮೋಹನ್ ಆಳ್ವ ಅವರು. ಹಾಗಾಗಿ ಸಾಹಿತಿಗಳಿಗೆ ಪ್ರೇರಣೆಯನ್ನು ಕೊಟ್ಟರು, ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿದರು. ಮೂರನೇದು, ಅವರು ಹೇಳಿದಾಗೆ ನಾನು ಕಂಡುಕೊಂಡದ್ದು, ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಬಂಧು ಅವರು, ಭಾಳ ಹತ್ತಿರದ ಬಂಧು, ನಾವು ಒಟ್ಟಿಗೆ ಒಡನಾಡಿಯಾಗಿರ್ತಕ್ಕಂಥವ್ರು. ಆದರೆ ನಾನು ಕಂಡುಕೊಂಡದ್ದು, ನಾನು ಇಲ್ಲಿರ್ತಕ್ಕಂಥ ಬಡವರು ಬಂದಾಗ ಎಲ್ಲ ಶಾಲೆಗಳಿಗೆ ಫೋನ್ ಮಾಡ್ತೀವಿ. ನಮ್ಮೆಲ್ಲ ರಾಜಕಾರಣಿಗಳ ಹಣೆಬರ ಮಾಡಲೇಬೇಕು, ಅನಿವಾರ್ಯ, ಒತ್ತಡ ಇರುತ್ತೆ. ಆದರೆ ನಾವು ಹೇಳಿದವರಿಗೆ ಯಾರಾದರೂ ಸೀಟು ಕೊಟ್ಟಿದ್ರೆ ಅದು ಮೋಹನ್ ಆಳ್ವ ಅವರು, ಉಚಿತವಾಗಿ ಸೀಟು ಕೊಟ್ಟಿದ್ರೆ ಅದು ಮೋಹನ್ ಆಳ್ವ ಅವರು. ಹೇಳಿದರೆ ಇವ ಬಡವ ಇದ್ದಾನೆ, ಇವನಿಗೆ ಸೀಟು ಕೊಡಿ ಅಂತ ಹೇಳಿದರೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಶ್ರೇಷ್ಠತೆ ಅದು ಡಾಕ್ಟರ್ ಮೋಹನ್ ಆಳ್ವರ ಹತ್ರ ಇದೆ. ಹೇಳಿದರೆ ಪ್ರತಿಯೊಬ್ಬನಿಗೂ ಅವಕಾಶಗಳನ್ನು ಕೊಡ್ತಕ್ಕಂಥ ಚಿಂತನೆ ಅವರಲ್ಲಿದೆ. ಹೇಳಿದರೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಒಬ್ಬನಿಗೆ ನಾಡು, ನುಡಿ, ಸಿರಿಯ ಕಲ್ಪನೆಗಳು, ಎರಡನೇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಎತ್ತರಕ್ಕೇರಿಸ್ತಕ್ಕಂಥದ್ದು. ಏಕಲವ್ಯ ಅನ್ನತಕ್ಕಂಥ ಸಂಸ್ಥೆಯ ಮುಖಾಂತರ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಪೀಡಿಗಳನ್ನು ನಿರ್ಮಾಣ ಮಾಡಿದರೆ ಅದು ಡಾಕ್ಟರ್ ಮೋಹನ್ ಆಳ್ವ ಅವರು. ಇವತ್ತು ಎಲ್ಲ ಕಾಲೇಜುಗಳಲ್ಲಿ ಪಿಡಿಗಳಿದ್ರೆ, ಪಿ ಟಿ ಮಾಸ್ಟರ್ಗಳಿದ್ರೆ ಅದಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಅವರ ಕೊಡುಗೆ ಇದೆ. ಇವತ್ತು ಸಾಂಸ್ಕೃತಿಕವಾಗಿ ಅದ್ಭುತವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ. ನನಗೆ ಅನ್ನಿಸ್ತದೆ, ನಾವು ಬಹಳಷ್ಟು ನೃತ್ಯ ತಂಡಗಳನ್ನು ನೋಡಿದ್ದೇವೆ. ನಮ್ಮ ನೃತ್ಯ ಗ್ರಾಮದವರಿದ್ದಾರೆ, ಜಯರಾಮ್ ಅವರಿದ್ದಾರೆ. ಕರ್ನಾಟಕದಲ್ಲಿ ಬಹಳ ದೊಡ್ಡ ತಂಡಗಳಿದ್ದಾವೆ. ಆದರೆ ಅದೆಲ್ಲವನ್ನು ಮೀರಿಸುವ ನೃತ್ಯ ತಂಡ ಯಾರ್ದು ಕೇಳಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳದ್ದು. ಅಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆಳ್ವರು ಇವತ್ತು ಪುತ್ತೂರಿಗೆ ನಮಗೆ ಹೆಮ್ಮೆ, ನುಡಿಸಿರಿಯನ್ನು ಮಾಡ್ತೇನೆ ಅಂತ ಅವರು ಮೊದಲು ಬಂದರು. ಪುತ್ತೂರಿಗೆ ಇನ್ನೊಂದು ಸಂಬಂಧ ಇದೆ. ಈಶ್ವರ ಭಟ್ರೆ, ನಾವು ಬ್ರಹ್ಮಕಲಶ ಮಾಡಿತ್ತಲ್ಲ 2013ರಲ್ಲಿ, ಇಡೀ ಬ್ರಹ್ಮಕಲಶದ ಯೋಜನೆ 1.5 ತಿಂಗಳ ಕಾಲ ತಿಮ್ಮಪ್ಪ ಶೆಟ್ಟರ್ ಇದ್ದಾರೆ ಜವಾಬ್ದಾರಿ ತಗೊಂಡವರು. 1.5 ತಿಂಗಳ ಕಾಲ ಮೋಹನ್ ಆಳ್ವರು ಇಲ್ಲಿ ಕೂತು ಇಡೀ ಬ್ರಹ್ಮಕಲಶದ ಯೋಜನೆ, ಶುಚಿತ್ವ, ಇಡೀ ವ್ಯವಸ್ಥೆಯನ್ನು ಮಾಡಿದವರು ಮೋಹನ್ ಆಳ್ವರು. ಇಡೀ ನಮ್ಮ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ಟೇಜ್ ಮತ್ತು ಎಲ್ಲವನ್ನು ಉಚಿತವಾಗಿ ಮಾಡಿಕೊಟ್ಟವರು ಮೋಹನ್ ಆಳ್ವರು. ಹಾಗಾಗಿ ಮಾಲಿಂಗೇಶ್ವರನಿಗೂ ಅವರಿಗೂ ಬಹಳ ಅನನ್ಯವಾಗಿರ್ತಕ್ಕಂಥ ಸಂಬಂಧಗಳಿದ್ದಾವೆ. ಪುತ್ತೂರಿಗೂ ದೊಡ್ಡದಾಗಿರ್ತಕ್ಕಂಥ ಬ್ರಹ್ಮಕಲಶದ ಮುಖಾಂತರ ಮಾಡಿದ್ದಾರೆ, ಮಾಲಿಂಗೇಶ್ವರನ ಭಕ್ತನಾಗಿ ಅದನ್ನು ಮಾಡಿದ್ದಾರೆ. ಹಾಗಾಗಿ
ನೀವು ಸಹಕಾರ ಕೊಡ್ತೀವಿ ಹೇಳಿದರೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಹಾಗಾಗಿ ಒಂದಾಗಿ ಒಟ್ಟಾಗಿ ಮೋಹನ ಆಳ್ವರ ಈ ನುಡಿಸಿರಿ ಇಲ್ಲಿ ಏನು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ನಡೀತದೆ ಅದು ಅದ್ಭುತವಾಗಿ ನಡೆಯುವುದಕ್ಕೆ ನಾವೆಲ್ಲರೂ ಸಹಕಾರಿ ಆಗೋಣ. ಯಾಕೆ ಹೇಳಿದ್ರೆ ಮೋಹನ ಆಳ್ವರ ಕೊಡುಗೆ ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಸಮಾಜದ ಚಿಂತನೆ ಇವತ್ತು ಈ ಪ್ರದೇಶದಲ್ಲೂ ಆ ಸಾಂಸ್ಕೃತಿಕ ಭಾವನೆಗಳು ಅರಳಬೇಕು, ಹತ್ತಾರು ಜನಗಳಿಗೆ ಅದು ಪ್ರೇರಣೆ ಆಗಬೇಕು, ಮುಂದಿನ ವಿದ್ಯಾರ್ಥಿಗಳಿಗೆ ಆ ಪ್ರತಿಭಾ ಚಿಂತನೆಗಳು ಬರಬೇಕನ್ನತಕ್ಕಂಥ ಆಶಯವೇ ಅವರ ಆಶಯ ಪುತ್ತೂರಲ್ಲಿ ಮಾಡತಕ್ಕಂಥದ್ದು. ಹಾಗಾಗಿ ಪುತ್ತೂರಲ್ಲಿ ಮಾಡಬೇಕು ಅಂತ ಹೇಳುವಂಥ ಆಶಯ ಕೇವಲ ಜನರಿಗೆ ತನ್ನ ಪ್ರದರ್ಶನ ತೋರಿಸಬೇಕು ಅಂತ ಅಲ್ಲ. ಈ ಸಮೀಪದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳಂತೆ ಪ್ರೇರಣೆಯನ್ನು ಪಡಿಬೇಕು ಅನ್ನುವ ಭಾವನೆಯಿಂದ ಇಲ್ಲಿ ಮಾಡ್ತಾರೆ. ಹಾಗಾಗಿ ಪಕ್ಕದ ಎಲ್ಲ ಶಿಕ್ಷಣ ಸಂಸ್ಥೆಯವರು ವಿದ್ಯಾರ್ಥಿಗಳನ್ನು ತಂದು ಆ ಪ್ರೇರಣೆಗೆ ಅವರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಒಂದು ಅವಕಾಶ ಹೇಗೆ ಸಿಗ್ತದೆ ಅಂತೇಳಿ ಕಳೆದ 10 ವರ್ಷಗಳಿಂದ ಪುತ್ತೂರಲ್ಲಿ ಇಂದೊಮ್ಮೆ 2 ಬಾರಿ ಆಳ್ವಾರವರು ಭಾಳ ಕಾರ್ಯಕ್ರಮವನ್ನು ಕೊಟ್ಟ ನಂತರ ಪ್ರತಿ ವರ್ಷ ಆ ಸಮಯ ಕಾಯುವಂಥದ್ದು ಅಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಮೂಡಬಿದಿರೆಯಲ್ಲಿಂದ ನಡೆದು ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸಲ್ಪಟ್ಟು 10 ವರ್ಷಗಳಿಂದ ಮತ್ತೊಮ್ಮೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಈ ಒಂದು ಸನ್ನಿಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅದು ನಡೀತದೆ ಅಂತ ಹೇಳುವಂಥದ್ದು ಪುತ್ತೂರಿನ ಜನರ ಭಾಗ್ಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆಳ್ವಾರರ ಬಗ್ಗೆ ನಾನು ಕಟೀಲ್ರವರು ಭಾಳ ಚೆನ್ನಾಗಿ ಮಾತಾಡಿದರು. ಅವರ ವಿಚಾರಧಾರೆಗಳನ್ನು ಮುಂದೆ ಇಟ್ಟರು. ನಮಗೆಲ್ರಿಗೂ ಗೊತ್ತಿದೆ ಪುತ್ತೂರಿನವರಿಗೆ ಒಂದು ಋಣ ಇದೆ, ಅಂದರೆ ಮೋಹನ ಆಳ್ವಾರ ಮತ್ತು ಆ ಸಂಸ್ಥೆಯ ಋಣ ಇದೆ. ಆ ಋಣವನ್ನು ಯಾವ ರೀತಿಯಲ್ಲಿ ಸಂದಾಯ ಮಾಡಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಅದು ಯಾವುದು ಶೈಕ್ಷಣಿಕವಾಗಿ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಈ ಎಲ್ಲ ಋಣಗಳನ್ನು ನಮಗೆ ಸಂದಾಯ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಬರುವ 16ನೇ ತಾರೀಕಿಗೆ ನಡೆಯುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳುವಂಥದ್ದು. ತಾವೆಲ್ಲ ಪುತ್ತೂರಿನ ಪ್ರಮುಖರೆಲ್ಲ ನಾವೆಲ್ಲ ಸೇರಿದ್ದೇವೆ. ನಮ್ಮ ಕರ್ತವ್ಯಗಳು ಏನು, ಪುತ್ತೂರಿನ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆಯನ್ನಿಟ್ಟುಕೊಂಡಂಥ ಡಾಕ್ಟರ್ ಮೋಹನ ಆಳ್ವಾರರು ಮತ್ತು ಆ ಸಂಸ್ಥೆ ಪುತ್ತೂರಿನವರು ಯಾವಾಗಲೂ ಯಾವುದನ್ನು ಬಿಟ್ಟು ಕೊಡುವವರಲ್ಲ. ನಮ್ಮಿಂದ ಏನು ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಅಭೂತಪೂರ್ವವಾದ ಕೆಲಸ ನಡೀಲಿಕ್ಕಿದೆ, ಅದಕ್ಕೆ ನಡೀಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೋ ಆ ಕಾರ್ಯಕ್ರಮವು ಯಶಸ್ವಿ ಆಗಬೇಕು ಅಂತಿದ್ದರೆ ಎಲ್ಲರ ಭಾಗವಹಿಸುವಿಕೆ, ಎಲ್ಲರ ಪೂರ್ಣ ಸಹಕಾರಗಳು ಖಂಡಿತವಾಗಿ ಅಗತ್ಯ ಅಂತ ಹೇಳುವ ಮಾತನ್ನು ನಾನು ಹೇಳುವುದಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದನ್ನು ನಾವು ಖಂಡಿತವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಮೋಹನ ಆಳ್ವಾರ ಅತ್ಯಂತ ಆತ್ಮೀಯರು, ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಒಂದು ಪರಿಪೂರ್ಣ ಸಹಕಾರವನ್ನು ನೀಡಲಿರುವವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಒಂದು ಅವಕಾಶ ನಮಗೆ ಮಹಾಲಿಂಗೇಶ್ವರ ದೇವರೇ ಕೊಟ್ಟಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ಆ ನೆಲದಲ್ಲೇ ಆಗ್ತದೆ ಅಂತ ಹೇಳುವಾಗ ಅದೊಂದು ಮತ್ತೊಂದು ವಿಶೇಷತೆ. 10,000 ಜನ ಸೇರ್ತಾರೆ ಅಂತ ಹೇಳಿದರೆ ಖಂಡಿತವಾಗಿ ಅದಕ್ಕಿಂತ ಹೆಚ್ಚು ಜನ ಸೇರುವಂಥ ಒಂದು ಕಾರ್ಯಕ್ರಮ. ಕಳೆದ 10 ವರ್ಷಗಳಿಂದ ಈ ಭಾಗದ ಕೆಲವರಿಗೆ ಅದನ್ನು ನೋಡಲಿಕ್ಕೆ ಅವಕಾಶಗಳಾಗದ್ದು ಮತ್ತೊಮ್ಮೆ ನೋಡುವಂಥ ಅವಕಾಶ ಆಳ್ವಾರವರು ಒದಗಿಸಿದ್ದಾರೆ ಅಂತ ಹೇಳುವಂಥದ್ದು ಸಂತಸ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮಗೇನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ನಾವೆಲ್ಲ ಸೇರಿ ಮಾಡೋಣ. ಪುತ್ತೂರಿನ ಮೇಲೆ ಆಳ್ವರಿಗಿರುವಂಥ ಪ್ರೀತಿಗಿಂತ ಅಭಿಮಾನಕ್ಕಿಂತ ಹೆಚ್ಚು ಪುತ್ತೂರಿನವರು ಆಳ್ವಾರವರ ಈ ಕಾರ್ಯಕ್ರಮದಲ್ಲಿ ಬಿಟ್ಟಾಕಲಿಲ್ಲ ಅಂತ ಹೇಳುವ ಮಾತನ್ನು ಖಂಡಿತವಾಗಿ ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ಈ ಒಂದು ಇಂದಿನ ಕಾರ್ಯಕ್ರಮದಲ್ಲಿ ಇದಕ್ಕೆ ಪೂರಕವಾಗಿ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳುವ ವಿನಂತಿಯನ್ನು ಸಹ ನಾನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ನೀವು ಇಷ್ಟವರೆಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿರ್ಬೋದು. ಮೋಹನ್ ಆಳ್ವರು ನನ್ನ ಹತ್ರ ಮೊನ್ನೆ ಫೋನ್ ಮಾಡಿ ನಮಗೆ ಆಳ್ವಾಸ್ ನುಡಿ ಸೇರಿ ಪುತ್ತೂರಿನಲ್ಲಿ ಮಾಡಬೇಕು, ನಿಮ್ಮೆಲ್ಲರ ಸಹಕಾರಗಳು ಬೇಕು, ಪಕ್ಷಾತೀತವಾಗಿ ಅದನ್ನು ಮಾಡಬೇಕು,
ಪುತ್ತೂರಿನ ಜನರಿಗೆ ಅದನ್ನು ತೋರಿಸಬೇಕು ಅನ್ನೋ ಒಂದು ಕಲ್ಪನೆ ನನ್ನ ಹತ್ರ ಇದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ನಾನು ಅದಕ್ಕೆ ಹೇಳಿದೆ, ಖಂಡಿತ ನಾವು ಯಾವುದಾದ್ರೂ ಕಾರ್ಯಕ್ರಮ ಆಳ್ವಾಸ್ ನುಡಿಸಿರಿ ಮಾಡಬೇಕು ಅಂತ ನಾವು ಇಷ್ಟಪಟ್ಟರೆ ಈ ಆಳ್ವಾರು ಕೊಡೋದಿಲ್ಲ. ವ್ಯಂಕಲಿಗೆ ಆಪುಜಿ ಜೋಕುಲಿಗೆ ಪೇಂಚಿನ ಎಕ್ಸಾಮ್ ಉಂಡು, ಅಕ್ಕಲಿಗೆ ಬರ್ರೆ ಆಪುಜಿ ಅಪ್ಪೆ ಅಮ್ಮೆ ಬಿಡುಪುಜರು ಜೋಕುಲು ಬಿಡುಪುಜರು ಅಂತ 25 ಕಾರಣ ಹೇಳಿ ಅವರು ಕೊಡೋದಿಲ್ಲ. ನಾವು ಎಷ್ಟೋ ಸಲ ಪ್ರಯತ್ನವನ್ನು ಪಟ್ಟಿದ್ದೀವಿ, ಬೇರೆ ನಮ್ಮ ಮಹಿಷ ಮಾಡ್ತೀನಿ ದೇವಸ್ಥಾನ ಬ್ರಹ್ಮಕಲಶ ಸಮಯದಲ್ಲಿ. ಮತ್ತು ಅದಕ್ಕೆ 5 ಲಕ್ಷ ರೂಪಾಯಿ ಚಾರ್ಜು ಆಗ್ತದೆ ಅಂತ ಹೇಳ್ತಾರೆ. ಅವು ಕಡಿಮೆ ಆಪುಜಿ ಅಶೋಕರ್ನ ಈಗ ಆತೆ ಚಾರ್ಜ್ ಆಪುಂಡು, ಆತೆ ಖರ್ಚುಂಡು 300 ಜೋಕುಲು ಬರಡು ಎಗ್ಲ ಮನಪು ಒಣಸು ಕಾಫಿ ತಿಂಡಿ ಪೂರ ಫ್ರೀ, ಬಸ್ ಫ್ರೀ ಉಂಡು. ಆನ್ಲ ಮಲ್ಪುಳೆ ಅಂತ ಹೇಳಿದ್ರೆ ಮಾಡೋದಿಲ್ಲ. ಹೀಗೂ ಈಗ ಅವರ ಬಾಯಿಯಿಂದಲೇ ಬಂತಲ್ಲ ಒಂದು ಪುತ್ತೂರಲ್ಲಿ ಆಳ್ವಾಸ್ ನುಡಿಸಿರಿ ಮಾಡ್ತೀವಿ ಅಂತ. ಅದಕ್ಕೆ ಸಹಕಾರ ಕೊಡೋದು ನಮ್ಮ ಧರ್ಮ ಅಂತ. ನಮ್ಮ ಜನರಿಗೆ ಅದನ್ನು ನೋಡಿದಾಗೆ ಆಗ್ತದೆ. ನಿಮ್ಮ ಒಂದು ಆಳ್ವಾಸು ಸಂಸ್ಥೆಯ ಹೆಸರು ಬರ್ತದೆ, ನಮಗೆ ಒಂದು ನೋಡಿದಾಗ್ತದೆ. ಅದು ಒಳ್ಳೆಯ ಕಾರ್ಯಕ್ರಮ. ನಾವು ಬೇರೆ ಕಡೆ ಎಲ್ಲ ಸಾರ್ವಜನಿಕವಾಗಿ ಪ್ರಶಂಸೆಗೆ ಪಾತ್ರರಾಗಿರುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಿ ನಮ್ಮ ಪುತ್ತೂರಿನ ಎಲ್ಲ ಬಂಧುಗಳು ನಾವು ಅದಕ್ಕೆ ತಯಾರಾಗಿದ್ದೇವೆ. ಹೇಗೂ ಬಾಕಿದಕ್ಕೆ ಖರ್ಚು ಏನಿಲ್ಲ. ಈಗ ನೀವು ಕಾರ್ಯಕ್ರಮ ಮಾಡಿ ಹೋದರೆ ಒಂದು ಜವಾಬ್ದಾರಿಗಳನ್ನು ಸರಿ ಕೊಟ್ಟು ಹೋದರೆ ಬಾಕಿ ನಮ್ಮಿಂದ ಏನು ಕೆಲಸಗಳೆಲ್ಲ ಆಗಬೇಕು. ಚಾ ತಿಂಡಿ ಕೊಡಲಿಕ್ಕೆ ಈಶ್ವರ ಭಟ್ರಿದ್ದಾರೆ, ನಮ್ಮ ದೇವಸ್ಥಾನದಲ್ಲಿ ಆಗ್ತದೆ. ವೇದಿಕೆಗೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಬಾಕಿ ಖರ್ಚಿಗೆ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ. ನಾವು ಬಂದು ಜನ ಸೇರಿಸಲಿಕ್ಕೆ ನಾವಿದ್ದೇವೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಲೇಟ್ ಇಲ್ಲ, ಬೇಗನೆ ರಶ್ ಆಗಬಾರ್ದು, ಜಾಸ್ತಿ ರಶ್ ಆಗುತ್ತೆ. ನಮ್ಮದು ಲೇಟ್ ಇಲ್ಲ. ನಾನು ಬರೋ ಲೇಟ್ ಆಗಿರ್ಬೋದು, ನಾನು ಬರೋ ಲೇಟ್ ಆಗಿರ್ಬೋದು, ನಮ್ಮ ಜನ ಕರೆಕ್ಟ್ ಬರ್ತಾರೆ. ನೀವೆಲ್ಲ ಹೇಳಿದ್ದಕ್ಕಿಂತ ಜನ ಜಾಸ್ತಿ ತರಿಸ್ತೇವೆ. ಹಾಗೆ ಒಟ್ಟಿನಲ್ಲಿ ನಾನು ತಮಾಷೆಗೆ ಹೇಳಿದೆ, ಒಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಒಳ್ಳೆಯ ಕಾರ್ಯಕ್ರಮ, ಜನ ನೋಡುವಂಥದ್ದು. ಬಹುಶಃ 2-3 ವರ್ಷದ ಹಿಂದೆ ಒಮ್ಮೆ ನೀವು ಇಲ್ಲಿ ಮಾಡಿದ್ದೀರಿ 10 ವರ್ಷದ ಹಿಂದೆ. ಈಗ ಅದಕ್ಕೆ ಹೊಸ ಕಳೆಯನ್ನು ಮೆರುಗನ್ನು ತಂದಿರ್ಬೋದು. ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇದೆ. ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ. ನೀವು ಬಹುಶಃ ಇದರ ಬಗ್ಗೆ ಚರ್ಚೆಗಳೆಲ್ಲ ಈಗಲೇ ಮುಂದುವರಿಸಿರ್ಬೋದು. ನಮ್ಮ ಪೂರ್ತಿ ಸಹಕಾರ ಇದೆ. ಆದರೂ ಇನ್ನು ಮುಂದೆ ಕೂಡ ನಮ್ಮಲ್ಲಿ ಎಲ್ಲೆಲ್ಲ ದೊಡ್ಡ ಕಾರ್ಯಕ್ರಮ ಆಗುವಾಗ ನಿಮ್ಮ ಸಹಕಾರಗಳು ಬೇಡಿಗೆ ಅದನ್ನು ತೋರಿಸುವಂಥ ಕೆಲಸಗಳನ್ನು ಆಗಬೇಕು. ಅಂಥ ಕಾರ್ಯಕ್ರಮಗಳು ಇಲ್ಲಾಗಲಿ. ಪುತ್ತೂರಿನ ಜನತೆ ಆಳ್ವಾಸ್ ನುಡಿಸಿರಿಗೆ ನಿಮ್ಮ ಜೊತೆಯಲ್ಲಿದ್ದೇವೆ. ನಾವೆಲ್ಲ ಸೇರಿ, ನಮ್ಮ ಕಾವು ಹೇಮನಾಥ್ ಶೆಟ್ಟಿ ಹೇಳಿದಾಗೆ ನಾವೆಲ್ಲ ಸೇರಿ ನಮ್ಮ ಎಲ್ಲ ಪ್ರಮುಖರು ಅವರ ವಿಚಾರಗಳನ್ನು ತಿಳಿಸಿರ್ಬೋದು. ನಾವೆಲ್ಲ ಪಕ್ಷಾತೀತವಾಗಿ ಸೇರಿ ಆ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮಿಂದ ಏನೆಲ್ಲ ಕೆಲಸಗಳು ಆಗಬೇಕೋ ಅದನ್ನು ಮಾಡುವ ಮುಖಾಂತರ ಈ ಪುತ್ತೂರಿನ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಮಾಧ್ಯಮದಲ್ಲಿ ಸ್ವಲ್ಪ ಪ್ರಚಾರದ ಅವಶ್ಯಕತೆ ಇದೆ ಕಾಣ್ತೀನಿ. ಅದನ್ನು ಕೂಡ ಒಬ್ಬರಿಗೆ ಯಾರಿಗಾದರೂ ಜವಾಬ್ದಾರಿ ಕೊಟ್ಟರೆ ಶಾಲೆಗಳಿಗೆ, ಅಂದರೆ ಇದು ಶಾಲಾ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಅವರು ಸ್ವಲ್ಪ ಇದರಲ್ಲಿ ಕಲಿಯುವಂಥದ್ದಿದೆ. ಅದರಿಂದ ಶಾಲೆಗಳಿಗೂ ಕೂಡ ಇದನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಸಹಕಾರ ಇದೆ. ಜೊತೆಯಲ್ಲಿ ಮಹಾಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸೇರಿದ ಸಹೃದಯ ಬಂಧುಗಳೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿ ಆಗಿದೆ. ಎಲ್ಲರೂ ಅವರವರ ಉಲ್ಲೇಖವನ್ನು ಮಾಡಿದರು. ನಾನು ಮಗದೊಮ್ಮೆ ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಹೇಳಿಕೊಂಡು, ನಾಡ್ದಿನ ಕಾರ್ಯಕ್ರಮವನ್ನು ಭಾಳ ಚೊಕ್ಕವಾಗಿ ನಾವೆಲ್ಲ ಸೇರಿಕೊಂಡು ಮಾಡಬೇಕು ಎಂಬುದು ನನ್ನ ವಿನಂತಿ. ಇವತ್ತು ಅಶೋಕಣ್ಣ ಹೇಳಿದರು, ನಾವು ಕಾರ್ಯಕ್ರಮಗಳು ಭಾಳ ಕಷ್ಟ ಅಂತ ಹೇಳಿದರೆ ಅಶೋಕಣ್ಣ ಬೇರೆ ಏನಲ್ಲ. ನಾವು 4 ವರ್ಷ 12ನೇ ಇಸ್ವಿಯಲ್ಲಿ ಪ್ರಾರಂಭ ಆದದ್ದು, ಈಗ 25ರಲ್ಲಿದ್ದೇವೆ. ಆ ಕೊರೋನಾ ಬಂದ ಮೇಲೆ 4 ವರ್ಷ ಕಾಲ ನಮಗೆ ಎಲ್ಲೂ ಒಂದು ನಮ್ಮ ಘಟಕಗಳಿಗೆ ಹೋಗಲಿಕ್ಕೇ ಆಗಲಿಲ್ಲ. ಎಲ್ಲ ಈ ಕಾರ್ಯಕ್ರಮಗಳು ಇದಕ್ಕೆ ಸೀಮಿತವಾಯಿತು. ಯಾವ್ಯಾವ ಬೇರೆ ಬೇರೆ ದೇವಸ್ಥಾನದ ಬ್ರಹ್ಮಕಲಶ ಮತ್ತು ಬೇರೆ ಬೇರೆ ರಾಜಕೀಯವಾಗಿ ಅಥವಾ ಬೇರೆ ಬೇರೆ ಇದರಲ್ಲಿ ಸೇರುವಂಥ ಸಮಾರಂಭದಲ್ಲೇ ನಾವು ಕೊಟ್ಟುಕೊಂಡು ನಮ್ಮ ಇಡೀ 4 ವರ್ಷ ಕಾಲ ಎಲ್ಲೂ ಹೋಗದಾಗೆ ಆಯಿತು. ಇದು ಭಾಳ ದೊಡ್ಡ ಕಷ್ಟವಾಯಿತು ನಮಗೆ. ಯಾಕೆಂದರೆ ಇವತ್ತು ಇಡೀ ರಾಜ್ಯಕ್ಕೆ ನಾವು ಸುತ್ತಬೇಕು. 4 ವರ್ಷದ ಕಾಲದಲ್ಲಿ ಹೋಗದೇ ಇದ್ದನ್ನು ನೋಡಿದೆವು. ಎಷ್ಟೋ ಬಾರಿ ನಾನು ನೋಡಿದೆ. ಈಗ ಮೊನ್ನೆ ನಿಮ್ಮ ಸನ್ಮಿತ್ರರು ಬಂಗಾರಪ್ಪರವರು ಕೇಳಿದ್ದಕ್ಕಾಗಿ ನಾನು ಸೊರಬಕ್ಕೆ ಕಳಿಸಿಕೊಟ್ಟೆ, ಇಡೀ ಟೀಮ್ ಕಳಿಸಿಕೊಟ್ಟೆ. 12 ಬಸ್ಸು ಹೋಗಬೇಕು, 6 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದರು. 10:15 ಗಂಟೆಗೆ ಶುರು ಮಾಡಿದರು. 10:15 ಗಂಟೆಗೆ ಶುರು ಮಾಡಿದರೆ ನಮ್ಮ ಮಕ್ಕಳು ಏನಾಗ್ಬೋದು ಹೇಳಿ.
10 ಶುರುವಾಗಿ ಮತ್ತೆ ನಮ್ಮದು 3 ಗಂಟೆ ಕಾರ್ಯಕ್ರಮ ಆಗಬೇಕು. ಎದುರಿನಲ್ಲಿ ಒಂದು 500 ಜನ ಕೂತ್ಕೊಂಡಿದ್ದರು. ಹಿಂದೆ ಬೇಕಾದಷ್ಟು ಒಂದು 10-15 ಸಾವಿರ ಜನ ಅಲ್ಲಿದ್ದರು. ಈ ದೊಡ್ಡ ಕಷ್ಟ ಆಗೋದು ಅಂತ ಹೇಳಿದ್ರೆ ಈ ಎಲ್ಲ ವೈಭವದಲ್ಲಿ ಈ ಸಮಾವೇಶದಲ್ಲಿ ನಮಗೆ ಕಾರ್ಯಕ್ರಮ ಕೊಡೋದು ಅಂತ ಹೇಳಿದರೆ ಭಾಳ ದೊಡ್ಡ ಕಷ್ಟ. ನಾವು ಆಗಲೇ ನಾನು ಹೇಳಿದಾಗೆ ಇದು ಕೇವಲ ಮನರಂಜನೆ ಮಾತ್ರ ಅಲ್ಲ, ಒಂದು ಈ ಕಾರ್ಯಕ್ರಮದ ಮುಖಾಂತರ ಒಂದು 100 ಸಂದೇಶಗಳು ಕೂಡ ನಾಡಿಗೆ ಹೋಗಬೇಕು, ಒಂದು ಎಲ್ಲರಿಗೂ ಅದರ ಒಂದು ಇದಾಗಬೇಕು ಅಂತ ನಮ್ಮ ಆಸೆ. ಅದಕ್ಕಾಗಿ ನಾನು ಕೆಲವು ಸಂದರ್ಭದಲ್ಲಿ ತಪ್ಪಿಸಿದ ಹೊರತು ಬೇರೆ ಯಾವುದಕ್ಕಲ್ಲ. ಈ ಸಲ ಅಂತೂ ಒಂದು ನಿಘಂಟು ಮಾಡಿದೆ ನಾವು. ಯಾಕೆಂದರೆ ಈ ಸಲ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಇದರಲ್ಲಿ ಘಟಕಗಳಲ್ಲೇ ಹೋಗಿ ಕಾರ್ಯಕ್ರಮಗಳನ್ನು ಕೊಡುವುದನ್ನೇ ನಾವು ಮಾಡಬೇಕು ಎಂಬುದನ್ನು ತೀರ್ಮಾನ ಮಾಡಿಕೊಂಡು ಈ ಸಲ ಈ ಕಾರ್ಯಕ್ರಮ ಹೋಗ್ತೀವಿ. ನಾಳಿನ ದಿನದಲ್ಲಿ ಅಶೋಕನ ನಮಗೆ ಪ್ರತಿ ಕಡೆಯಲ್ಲಿ ಹೋದಾಗಲೂ ನಾವು ಅತಿ ಹೆಚ್ಚು ಗೌರವ ಕೊಡೋದು ಆ ಜಾಗದ ಒಂದು MLA ಅವರಿಗೆ ಪ್ರಥಮ ಆದ್ಯತೆ ಕೊಡೋದು. ನಾಡ್ದು ಕೂಡ ಅಶೋಕನ್ನ ನೀವೇ ಉದ್ಘಾಟನೆ ಅಥವಾ ಅಧ್ಯಕ್ಷತೆ ವಹಿಸಿಕೊಂಡು ತಾವು ಈ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಮಾತ್ರ, ಯಾಕೆಂದರೆ ಭಾಳ ಮುಖ್ಯವಾಗಿ ಅದೇ ನಮ್ಮ ಒಂದು ಭಾಳ ದೊಡ್ಡ ಇದು. ಆದ್ದರಿಂದ ದಯಮಾಡಿ ಬಂದು ತಾವು ಅದರಲ್ಲಿ ಭಾಗವಹಿಸಬೇಕು. ಮತ್ತು 3 ಗಂಟೆ ಕಾಲ ತಾವು ಒಂದು ಕೂತ್ಕೊಂಡ್ರೆ ನೀವು ಎಲ್ಲಿ ಮಸಾಜಿಗೆ ಮತ್ತೆ ಹೋಗಬೇಕು ಅಂತ ಇಲ್ಲ, ಬೇರೆ ಯಾವುದಕ್ಕೆ ಹೋಗಬೇಡ. ಇಲ್ಲಿ ಬಂದೊಂದು 3 ಗಂಟೆ ನೀವು ಕೂತ್ಕೊಂಡ್ರೆ ಎಂಥ ರಿಲ್ಯಾಕ್ಸೇಷನ್ ಆಗ್ತದೆ ನೋಡಿ, ಎಂಥ ರಿಲ್ಯಾಕ್ಸೇಷನ್ ಅಂತೇಳಿ. ನನಗೆ ಯಾಕೆಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಯಡಿಯೂರಪ್ಪರವರು ಅವರು ಯಾವುದು ನಾನು ಜೀವನದಲ್ಲಿ ಅತಿ ಹೆಚ್ಚು ವಿರೋಧಿಸಿಕೊಂಡು ಬಂದದ್ದು ಓಟು. ನಾನು ಯಾವತ್ತೂ ನನ್ನ ಜೀವಮಾನದಲ್ಲಿ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆದವಲ್ಲ, ನಾನೊಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆದವಲ್ಲ. ಆದ್ದರಿಂದ ಓಟು ಎಂಬ ಪ್ರಶ್ನೆ ಇಲ್ಲ. ಆದರೆ ನಾವೊಂದು ಈ ರೀತಿಯಲ್ಲಿ ಇರಬೇಕು ಎಂಬುದನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಮಗದೊಮ್ಮೆ ನಾನು ತತ್ಪೂರ್ವಕವಾಗಿ ನಮ್ಮ ಸಂಸ್ಥೆ ಪರವಾಗಿ ಹೇಳಿಕೊಂಡು ನಾಡ್ದು ಎಲ್ಲರೂ ನೀವು ನಿಮ್ಮ ತನುಮನ ಧನದಲ್ಲಿ ನಮಗೆ ಸಹಕಾರ ಮಾಡಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಅಂತ ಹೇಳ್ಕೊಂಡು ನಿಮಗೆಲ್ಲರೂ ಕೈ ಮುಗಿದು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನವೆಂಬರ್ 14 ನಡೆಯುವಂಥ ಸಾಂಸ್ಕೃತಿಕ ವೈಭವದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಳ್ವಾಸ್ ನುಡಿಸಿರಿ ವಿರಾಸ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಘಟಕಗಳನ್ನು ಮಾಡಿ 88 ಘಟಕಗಳಿದೆ. ಇದರಲ್ಲಿ ಪುತ್ತೂರಿನ ಘಟಕ ಒಂದು. ಹಿಂದೆಯೂ ಕೂಡ 2012ರಲ್ಲಿ ಮತ್ತು 2016ರಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೆವು. ಈ ಸಲ 10 ವರ್ಷದ ಮೇಲೆ 2025ರಲ್ಲಿ ನಾವು ಈ ವರ್ಷ ಆಳ್ವಾಸ್ ನುಡಿಸಿರಿ ವಿರಾಸ ಘಟಕದ ಮುಖಾಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕೆಂಬ ತೀರ್ಮಾನವನ್ನು ಮಾಡಿದ್ದೇವೆ. ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ನಾನು ಜೀವಮಾನದಲ್ಲಿ ಶಿವರಾಮ್ ಕಾರಂತರನ್ನು ಅತಿ ಹೆಚ್ಚು ಗೌರವಿಸುವ, ಅವರ ಕರ್ಮಭೂಮಿಯಾದಂಥ ಈ ಪುತ್ತೂರಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಭಾಳ ಸಂತೋಷವನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಅದನ್ನು ಈ ಸಲ ಈ ತಿಂಗಳ 16ನೇ ತಾರೀಕಿನ ದಿವಸ ಸಂಜೆ 5:45ಕ್ಕೆ ಪ್ರಾರಂಭ ಆಗಿ ಇದು ಆಗಲಿಕ್ಕಿದೆ. ಬಹಳ ಸಮಯ ಪ್ರಜ್ಞೆಯನ್ನು ಸರಿಯಾಗಿ ಇಟ್ಟುಕೊಂಡು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗಿ 45 ನಿಮಿಷ ಕಾಲ ಮಾತ್ರ ನಮ್ಮ ಸಭಾ ಕಾರ್ಯಕ್ರಮ ಇದ್ದು, ಆಮೇಲೆ 3 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಇದರಲ್ಲಿ ಶಾಸ್ತ್ರೀಯ, ಜಾನಪದದ ಕಲೆ ಮತ್ತು ಬೇರೆ ಬೇರೆ ಕಲೆಗಳ ಮುಖಾಂತರ ಇವತ್ತು ಅದನ್ನು ತೋರಿಸಬೇಕಿದ್ದೇವೆ. ಸುಮಾರು 10,000 ಜನರು ಸೇರ್ತಾರೆ ಎಂಬ ನಿರೀಕ್ಷೆ ನಮಗೆ ಖಂಡಿತ ಇದೆ. ಇದೆಲ್ಲವನ್ನು ಭಾಳ ಅಚ್ಚುಕಟ್ಟಿನಿಂದ, ಭಾಳ ಸಂತೋಷದಿಂದ ನೀವೆಲ್ಲ ಬರಬೇಕು. ಇದು ಕೇವಲ ಮನರಂಜನೆ ಕೊಡೋದು ಮಾತ್ರ ಅಲ್ಲ, ಈ ಕಾರ್ಯಕ್ರಮದ ಮುಖಾಂತರ ಒಂದು 100 ಸಂದೇಶಗಳು ಕೂಡ ಹೋಗಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನಿಮಗೆಲ್ಲರನ್ನು ಕೂಡ ನಾನು ನಾಡಿನ 16ನೇ ತಾರೀಕಿಗೆ ಬರಮಾಡಿಕೊಳ್ಳುವವನಿದ್ದೇನೆ. ತಾವೆಲ್ಲರೂ ಸಂತೋಷದಿಂದ ಅದಕ್ಕೆ ಬರಬೇಕು ಅಂತ ನಾನು ಕೈ ಮುಗಿದು ನಿಮ್ಮ ಹತ್ರ ವಿನಂತಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.